ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನೇ ನಾಮಿನೇ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರೋಃ ಶ್ರೀಯುತಾಪದಕಮಲಂ ಶ್ರೀಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರೇ ಪ್ರಿಯೇ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನ್ ಇತಿ ನಾಮಿನೇ. ನಮಸ್ತೆ ಸಾರಸ್ವತೆ ದೇವಿ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತ ವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ಲರಿಗೂ ಕೂಡ ಶ್ರೀ ಶ್ರೀ ರಾಧಾ ಗೋವಿಂದ ಕಿ ಜೈ. ಎಲ್ಲ ಗುರು ಪರಂಪರೆಗೂ ಜೈ. ಎಲ್ಲ ದೀಕ್ಷಾ ಗುರುಗಳಿಗೂ ಜೈ. ಎಲ್ಲ ಶಿಕ್ಷಾ ಗುರುಗಳಿಗೂ ಜೈ. ಎಲ್ಲದಕ್ಕೂ ಮೇಲಾಗಿ ಶೀಲ ಪ್ರಭುಪಾದಕ್ಕೆ ಜೈ. ಇಲ್ಲಿ ನೆರೆದಿರುವಂತಹ ಎಲ್ಲ ಭಕ್ತ ವೃಂದಕ್ಕೂ ಜೈ. ಹರೇ ಕೃಷ್ಣ ಎಲ್ಲರಿಗೂ ಕೂಡ. ಸೊ ನಿನ್ನೆ ತರಗತಿಯಲ್ಲಿ ನಾವು ಹಿಂದೆ ಶುಕ್ರವಾರ ನಾವು ಮೊದಲನೇ ಅಧ್ಯಾಯದ ಉಪಸಂಹಾರವನ್ನ ನೋಡಿದ್ವಿ, ಸಾರಾಂಶವನ್ನ ತಿಳ್ಕೊಂಡ್ವಿ. ಅಲ್ಲಿ ಮುಖ್ಯವಾದ 2 ಶ್ಲೋಕಗಳನ್ನ ನಾನು ಕಂಠಸ್ಥಕ್ಕಾಗಿ ಕೊಟ್ಟಿದ್ದೆ. ಸೊ ಗ್ರೂಪ್ ಅಲ್ಲಿ ಹಾಕಿದ್ದೆ, ಪೋಸ್ಟ್ ಮಾಡಿದ್ದೆ. ಇಲ್ಲಿ ಹ್ಯಾಂಡ್ ರೈಸ್ ಮಾಡಿರೋರು ಎಲ್ಲರೂ ಶ್ಲೋಕ ಕಂಠಸ್ಥ ಹೇಳೋರು ಅಂತ ಅನ್ಕೊಳ್ತೇನೆ. ಸೊ ಅವ್ 2 ಶ್ಲೋಕ ಮುಖ್ಯವಾದದ್ದು. ನಾನು ದಿನಾಲೂ ಕೂಡ ಶ್ಲೋಕದ ಒಂದು ಪ್ರೊನೌನ್ಸಿಯೇಷನ್ ಬರ್ಲಿ ಅನ್ನೋಕ್ಕೋಸ್ಕರ ಕಂಠಸ್ಥ ಹಾಕಿರ್ತೇನೆ ವಿನಃ ತಪ್ಪು ತಿಳ್ಕೊಳ್ಬೇಡಿ, ಅದನ್ನ ನೆನಪು ಮಾಡ್ಕೊಂಡೇ ಹೇಳ್ಬೇಕು ಅಂತ. ಸೊ ಅದನ್ನ ನೀವು ಎಷ್ಟು ಪ್ರೊನೌನ್ಸ್ ಮಾಡ್ತಿರೋ, ಅಂದ್ರೆ ಉಚ್ಚಾರಣೆ ಮಾಡ್ತಿರೋ ಅಷ್ಟು ಒಳ್ಳೇದು. ನಮ್ಮ ಇಟ್ ಅಫೆಕ್ಟ್ಸ್ ಟು ದ ಬ್ರೈನ್ ಅಂತ ಹೇಳ್ತೇವೆ. ಇದು ನಮ್ಮ ಮೆದುಳಿಗೆ ಒಂದು ಉಲ್ಲಾಸ ಕೊಡುವಂಥದ್ದು, ಮತ್ತೆ ಜೊತೆಗೆ ಇದು ನೆನಪಿನ ಒಂದು ಶಕ್ತಿಯನ್ನು ಕೂಡ ಹೆಚ್ಚು ಮಾಡುತ್ತೆ. ಸೊ ಉಳಿದ ಎಲ್ಲನೂ ಕೂಡ ಉಚ್ಚಾರಣೆ ಮಾಡ್ಲಿಕ್ಕೆ ಅನುಕೂಲ ಮಾಡಿಕೊಡುವಂಥದ್ದು ಈ ಸಂಸ್ಕೃತದ ಪದಗಳು. ಹಾಗಾಗಿ ಅದನ್ನ ಹೇಳಲಿಕ್ಕೆ ಪ್ರಯತ್ನವನ್ನ ಮಾಡಿ, ಹಾಗಾಗಿ ನಾನು ಪೋಸ್ಟ್ ಮಾಡೋದು. ಸೊ ಈ 2 ಶ್ಲೋಕ, ಪ್ರಾಮುಖ್ಯವಾದಂತಹ 2 ಶ್ಲೋಕಗಳನ್ನ ಮಾತ್ರ ನೀವು ಕಂಠಸ್ಥ ಮಾಡ್ಲೇಬೇಕು. ಶ್ಲೋಕ ಮತ್ತು ಅನುವಾದ. ಹರೇ ಕೃಷ್ಣ. ಲಕ್ಷ್ಮೀ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. 1ನೇ ಅಧ್ಯಾಯದ 1ನೇ ಶ್ಲೋಕ ಮಾತಾಜಿ. ಧೃತರಾಷ್ಟ್ರ ಉವಾಚ ಧರ್ಮಕ್ಷೇತ್ರೆ ಕುರುಕ್ಷೇತ್ರೆ ಸಮವೇತ ಯುಯುಸ್ತವ ಮಾಮಕಃ ಪಾಂಡವಾಚೈವ ಕಿಮಕೂರ್ತ ಸಂಜಯ. ಅನುವಾದ ಮಾತಾಜಿ. ಧೃತರಾಷ್ಟ್ರನು ಸಂಜಯನಿಗೆ ಕೇಳಿದನು, ಯುದ್ಧಾಪೇಕ್ಷೆಯಿಂದ ನನ್ನವರು ಮತ್ತು ಪಾಂಡವರು ಧರ್ಮಕ್ಷೇತ್ರದ ಸೇರಿದ ನಂತರ ಏನು ಮಾಡಿದರು? ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಧನ್ಯವಾದಗಳು.
ಹರೇ ಕೃಷ್ಣ ಮಾತಾಜಿ. 41ನೇ ಅಧ್ಯಾಯ 41ನೇ ಶ್ಲೋಕ. ಸಂಕರೋ ನರಕಾಯೈವ ಕುಲಜ್ಞಾನಂ ಕುಲಸ್ಯ ಚ ಪತಂತಿ ಪಿತರೋ ಹೇಷಂ ಲುಪ್ತಪಿಂಡೋದಕ ಕ್ರಿಯಾಃ. ವರ್ಣಸಂಕರ ಮತ್ತೆ ಜಾತಿ ಕುಲ ಘಾತಕರಿರ್ತಾರೆ. ಅವರಿಂದ ನರಕಕ್ಕೆ ಹೋಗ್ತಾರೆ. ಅವರೆಲ್ಲ ಇದು ಮಾಡೋದ್ರಿಂದ ಕುಲವನ್ನ, ಅದಕ್ಕೆ ಅವ್ರಿಗೆ ಶ್ರಾದ್ದ ಮತ್ತೆ ಪಿತೃಗಳಿಂದ ವಂಚಿತರಾಗ್ತಾರೆ. ಅದೇ ತಿಳಿಸ್ತಾ ಇದೆ ಇದು ಶ್ಲೋಕ. ಪಿಂಡದ ಕ್ರಿಯೆಯನ್ನು ಮಾಡ್ಲಿಕ್ಕೆ ಸಾಧ್ಯ ಆಗುದಿಲ್ಲ. ಓಕೆ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಅಧೋಗತಿ ಕಿಳಿತಾರೆ. ಗಾಯತ್ರಿ ಮಾತಾಜಿ. ವೀಣಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹಲೋ ಮಾತಾಜಿ, ಶ್ಲೋಕ 43 ಕಂಠಸ್ಥ ಮಾಡಿದೀನಿ, ಹೇಳ್ಬೋದಾ ಮಾತಾಜಿ? ಅವೆರಡೇ ಹೇಳಿ, ಮುಖ್ಯವಾದವು 2 ಶ್ಲೋಕದಲ್ಲಿ ಯಾವ್ದು ನೀವು ಮಾಡಿದಿರೋ ಅದನ್ನ ಹೇಳಿ. ಅದು ಶುಕ್ರವಾರ ನನಗೆ ಇದು ಬರ್ತಾ ಇಲ್ಲ ಮಾತಾಜಿ, ನಂಗೆ ರೆಕಾರ್ಡಿಂಗ್ ಯಾವ್ದು ಬರ್ತಿಲ್ಲ. ಅದೇನ 2-3 ಸತಿ ಹೇಳಿದ್ರಲ್ಲ, ಹೇಳ. ಹಾ ಹೇಳಿ ಮೇಡಮ್, ನಾನ್ ಕೇಳಿಲ್ಲ, ಇದ್ರಲ್ಲಿ ಹಾಕಿದ್ದೆ ಚಾಟ್ ಬಾಕ್ಸ್ ಅಲ್ಲಿ. ಓಕೆ, ನಾನು ಆಮೇಲೆ ಮಾತಾಡೋಣ ಮಾತಾಜಿ ಇದನ್ನ ಕ್ಲಾಸ್ ಸಮಯ. ನಾನು ಅದಕ್ಕೆ ನಂಗೆ ನೀವು ಹೇಳಿದ್ ಕೇಳಿ. ಹೇಳಿಯ ಮಾತಾಜಿ? ಹೇಳಿ ಹೇಳಿ ಗಾಯತ್ರಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುತ್ಸವ ಮಾಮಖ ಪಾಂಡವಶ್ಚೈವ ಕಿಮ ಕುರ್ವತ ಸಂಜಯ. ಧೃತರಾಷ್ಟ್ರನು ಸಂಜಯನನ್ನ ಕೇಳ್ತಾ ಇದ್ದಾನೆ, ಯುದ್ಧದಲ್ಲಿ ಏನೇನು ಆಗುತ್ತೆ ಹೆಂಗೆ ಅಂತ ಎಲ್ಲ ಕೇಳ್ತಾ ಇದ್ದಾನೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ, ಧನ್ಯವಾದಗಳು. ಧನ್ಯವಾದ. ಆಶಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧೃತರಾಷ್ಟ್ರ ಉವಾಚ. ಶ್ಲೋಕ 1. ಧೃತರಾಷ್ಟ್ರ ಉವಾಚ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮಾವೇತಾಯುತ್ಸವ ಮಾಮಕಃ ಪಾಂಡವಶ್ಚೈವ ಕಿಮ ಕುರ್ವತ ಸಂಜಯ. ಇಲ್ಲಿ ಧೃತರಾಷ್ಟ್ರನು ಕೇಳ್ತಾನೆ ಸಂಜಯನಿಗೆ, ನನ್ನ ಮತ್ತು ಪಾಂಡವನ ಯುದ್ಧ ಮಾಡ್ಲಿಕ್ಕೆ ಅಂತ ಬಂದ ಯುದ್ಧಾಪೇಕ್ಷೆಯಿಂದ ಬಂದ ನನ್ನ ಮತ್ತು ಪಾಂಡವರು ಧರ್ಮಕ್ಷೇತ್ರದಲ್ಲಿ ಸೇರಿದ ನಂತರ ಏನ್ ಮಾಡಿದರು ಅಂತ ಕೇಳ್ತಾರೆ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಲತಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧೃತರಾಷ್ಟ್ರ ಉವಾಚ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುತ್ಸವ ಮಾಮಕ ಪಾಂಡವಶ್ಚೈವ ಕಿಮ ಕುರ್ವತ ಸಂಜಯ. ಧೃತರಾಷ್ಟ್ರನು ಸಂಜಯನ ಹತ್ರ ಹೇಳ್ತಾನೆ, ಯುದ್ಧಾಪೇಕ್ಷದಿಂದ ನನ್ನ ಮಕ್ಕಳು ಮತ್ತು ಪಾಂಡವರು ಧರ್ಮಕ್ಷೇತ್ರದಲ್ಲಿ ಸೇರಿದ ನಂತರ ಏನು ಮಾಡಿದರು ಎಂದು ಕೇಳಿದ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಸೊ ಎಲ್ಲರಿಗೂ ಕೂಡ ಧನ್ಯವಾದ. ಕಮಲಾ ಮಾತಾಜಿ, ಶಾಂತ ಮಾತಾಜಿ, ಹರಿಣಿ ಮಾತಾಜಿ, ಉಷಾ ಮಾತಾಜಿ, ವೀಣಾ ಮಾತಾಜಿ, ಮಂಜುಳಾ ಮಾತಾಜಿ, ಸುಗಂಧಿ ಮಾತಾಜಿ, ಸುನೀತಾ ಮಾತಾಜಿ, ಲತಾ ಮಾತಾಜಿ. ಸೊ ಎಲ್ಲರೂ ಶ್ಲೋಕ ಕಂಠಸ್ಥ ಮಾಡಿದೀರಾ. ಇವೆರಡು 100% ಆಗಿ ನಿಮ್ಗೆ ಹೇಳುವಷ್ಟು, ಅನುವಾದ ಹೇಳುವಷ್ಟು ಕಲ್ತ್ಕೊಂತೀರಿ ಅಂತ ನಾನು ಅನ್ಕೊಳ್ತೇನೆ. ಸೊ ಎಲ್ಲರಿಗೂ ಧನ್ಯವಾದಗಳು. ಸೊ ಈಗ ಯಾರೆಲ್ಲ ಓದೋರು ಇದ್ದಾರೋ ಅವ್ರು ಹ್ಯಾಂಡ್ ರೈಸ್ ಮಾಡಿ. ಓಕೆ, ನಾನು ಆಮೇಲೆ ಶೇರ್ ಮಾಡ್ತೇನೆ. ಸ್ವಲ್ಪ ನೋಡೋಣ ಹಿಂದಿನ ಒಂದು ತರಗತಿಯಲ್ಲಿ ನಾವು ಏನ್ ಡಿಸ್ಕಸ್ ಮಾಡಿದ್ವಿ ಅಂತ. ಹಿಂದಿನ ತರಗತಿಯಲ್ಲಿ ನಾವು ಮೊದಲನೇ ಅಧ್ಯಾಯದ ಉಪಸಂಹಾರವನ್ನ ನೋಡಿದ್ವಿ. ಹರೇ ಕೃಷ್ಣ. ಓಕೆ, ಸೊ ಮೊದಲನೇ ಅಧ್ಯಾಯದಲ್ಲಿ ನಾವು ನೋಡಿದ್ವಿ ಏನು ಹೇಗೆ ಅರ್ಜುನನ ಗೊಂದಲ.
ಸೊ ಯಾವ ತರದ ಗೊಂದಲ ಅವನನ್ನ ಯಾವ ತರದ ಒಂದು ಚಿಂತನೆಯನ್ನ ಮಾಡ್ಲಿಕ್ಕೆ ತೊಡಗಿಸ್ತು ಅನ್ನೋದನ್ನ. ಸೊ ಅಲ್ಲಿವರೆಗೂ ಕೂಡ ಕೃಷ್ಣ ಮಾತಾಡ್ಲಿಲ್ಲ. ಸೊ ತನ್ನ ಒಂದು ಉಪದೇಶವನ್ನ ಪ್ರಾರಂಭ ಮಾಡ್ಲಿಲ್ಲ. ಸೊ ಅವನ ಒಂದು ಮಾನಸಿಕವಾದಂತಹ ಮತ್ತೆ ದೈಹಿಕವಾದಂತಹ ಭೌತಿಕವಾದಂತಹ ಒಂದು ಚಿಂತನಾ ಶಕ್ತಿ, ಅದರಲ್ಲಿ ನಿರ್ಧರಿಸುವಂತಹ ಒಂದು ಶಕ್ತಿ ಅವನು ಹೇಗೆ ಕಳೆದುಕೊಂಡು ಕೊನೆಗೆ ರಥದಲ್ಲಿ ಅವನು ಏನು ನಿಸ್ಸಹಾಯಕನಾಗಿ ಒಂದು ಗಾಂಡೀವವನ್ನ ಧೈರ್ಯದಿಂದ ಎತ್ತಿದಂತಹ ಗಾಂಡೀವವನ್ನ ಬದಿಗಿಟ್ಟು ಅವನು ಕೂತ್ಕೊಂಡ್ ಬಿಡ್ತಾನೆ ನಿಸ್ಸಹಾಯಕನಾಗಿ. ಸೊ ಇದು ದೈಹಿಕ ದೌರ್ಬಲ್ಯವನ್ನು ಹೇಗೆ ತೋರಿಸ್ತು ಅನ್ನೋದನ್ನ, ಮತ್ತೆ ಕೆಲವೊಂದು ನಮ್ಮ ವೈಯಕ್ತಿಕ ಅಳವಡಿಕೆಗಳನ್ನು ಕೂಡ ಸೊ ನಾವು ಪ್ರಾಯೋಗಿಕವಾಗಿ ಅವುಗಳನ್ನ ಹೇಗೆ ತೆಗೆದುಕೊಳ್ಬೇಕು, ಅವುಗಳನ್ನ ಹೇಗೆ ಅಳವಡಿಸ್ಕೊಳ್ಬೇಕು ಅನ್ನೋದನ್ನು ಕೂಡ ನಾವು ತಿಳ್ಕೊಂಡ್ವಿ. ಸೊ ಇವತ್ತಿನ ಅಧ್ಯಾಯವನ್ನ ನಾವು ಪ್ರಾರಂಭ ಮಾಡೋಣ. ಇದು 2ನೇ ಅಧ್ಯಾಯ ಇವತ್ತಿಂದು. ಸ್ಕ್ರೀನ್ ಶೇರ್ ಆಮೇಲೆ ಮಾಡ್ತೇನೆ. ಸೊ 2ನೇ ಅಧ್ಯಾಯದ ಹೆಸರು ಸಾಂಖ್ಯ ಯೋಗ ಅಂತ. ಸಾಂಖ್ಯ ಯೋಗ ಅಂತಂದ್ರೆ ಇಲ್ಲಿ ಸಂಖ್ಯೆಯನ್ನು ಕುರಿತು ಅಲ್ಲ. ಸಾಂಖ್ಯ ಯೋಗ ಅಂತಂದ್ರೆ ಇಲ್ಲಿ ಒಂದು ಜ್ಞಾನದ ಒಂದು ಜ್ಞಾನದ ಕುರಿತು ಇರುವಂತಹ ಒಂದು ಯೋಗ ಅಂತ ಹೇಳ್ತೇವೆ. ಸೊ ಜ್ಞಾನ ಈ ಒಂದು ಪೂರ್ಣ ಭಗವದ್ಗೀತೆಯಲ್ಲಿ ಭಗವಂತ ಕೊಟ್ಟಿರೋ ಜ್ಞಾನನೇ ನಮ್ಗೆ ಜ್ಞಾನ ಬೇಕು. ಆದ್ರೂ ಕೂಡ ಆತ್ಮದ ಕುರಿತಾಗಿ ಇರುವಂತಹ ಜ್ಞಾನ ಇಲ್ಲಿ ನಾವು ತಿಳ್ಕೊಳ್ತೇವೆ. ಸೊ ಆತ್ಮ ಅಂದ್ರೆ ಏನು, ದೇಹ ಅಂದ್ರೆ ಏನು, ಸೊ ಆತ್ಮ ದ ಒಂದು ಮೂಲ ಯಾವುದು, ಹಾಗಾಗಿ ಆತ್ಮ ಎಲ್ಲಿಂದ ಬಂತು, ಹೇಗೆ ಬಂತು, ಯಾರಿಂದ ಬಂತು, ಮತ್ತೆ ಅದರ ಒಂದು ಕರ್ತವ್ಯ ಏನು, ಮತ್ತೆ ಅದು ಎಲ್ಲಿ ಇದ್ದಾಗ ಚೇತನವನ್ನ ಹೊಂದುತ್ತೆ. ಸೊ ಆತ್ಮ ಅನ್ನೋದನ್ನ ಕುರಿತು ನಾವು ಇಲ್ಲಿ ತಿಳ್ಕೊಳ್ತೇವೆ. ಈ ಸಾಂಖ್ಯ ಯೋಗದಲ್ಲಿ ಈ ಆತ್ಮ ಮತ್ತೆ ಈ ಒಂದು ನಮ್ಮ ದೇಹದಲ್ಲಿರುವಂತಹ ಪರಮಾತ್ಮ. ಸೊ ಆತ್ಮ ಚಟುವಟಿಕೆಯನ್ನ ಮಾಡ್ತಾ ಇರುತ್ತೆ, ಕಾರ್ಯವನ್ನ ಮಾಡ್ತಾ ಇರುತ್ತೆ ದೇಹದ ಮೂಲಕ. ಮತ್ತೆ ಈ ದೇಹದಲ್ಲಿ ಬಂದಾಗನೇ ಆ ಒಂದು ಆತ್ಮ ಚೇತನ ಗೊಳ್ಳುತ್ತೆ. ಸೊ ನೋಡಿದಿರ, ಯಾವ್ದಾದ್ರು ವ್ಯಕ್ತಿಗೆ ತನ್ನ ದೇಹದ ಅಲ್ಲಿ ಪ್ರಜ್ಞೆ ಇರೋದಿಲ್ವೋ ಅವಾಗ ಆತ್ಮ ಹೊರಟೋಗ್ಬಿಟ್ಟಿರುತ್ತೆ. ಅವನ ದೇಹದಲ್ಲಿ ಚೇತನ ಇರೋದಿಲ್ಲ. ಹಾಗಾಗಿ ಈ ಒಂದು ದೇಹಕ್ಕೆ ಚೇತನ ಬರಬೇಕಾದ್ರೆ ಅದು ಒಂದು ಆತ್ಮನೇ ಕಾರಣ. ಸೊ ಹಾಗಾಗಿ ಆತ್ಮ ನಮ್ಮ ದೇಹದ ಮೂಲಕ ಕಾರ್ಯಚಟುವಟಿಕೆಯನ್ನ ಮಾಡುತ್ತೆ. ಆದ್ರೆ ಇದು ಆ ದೇಹಕ್ಕೆ ಸಾವಿದೆ, ಅದಕ್ಕೆ ವಯಸ್ಸು ಅನ್ನೋದಿದೆ. ಆ ವಯಸ್ಸನ್ನ ನಾವು ಹುಟ್ಟು ಅಂತ ಹೇಳ್ತೇವೆ, ಸಾವು, ವೃದ್ಧಾವಸ್ಥೆ ಅಂತ ಹೇಳ್ತೇವೆ, ಮತ್ತೆ ಕಾಯಿಲೆ, ರೋಗ ಇವೆಲ್ಲಾನು ಕೂಡ ಕ್ಷೀಣಿಸುತ್ತಾ ಹೋಗುತ್ತೆ. ಸೊ ಒಂದು ಯಾವುದೇ ಅಂದ್ರೆ ನಾವು ಈ ಒಂದು ದೇಹದ ರೂಪಾಂತರಗಳು ಅಂತ ನಾವು ಇವಾಗಲೇ ನೋಡಿದ್ವಿ 1ನೇ ಅಧ್ಯಾಯದಲ್ಲಿ. ಸೊ ಇವುಗಳನ್ನೆಲ್ಲ ನಾವು ತಿಳ್ಕೊಳ್ತಾ ಹೋಗ್ತೇವೆ ಅಲ್ಲಿ. ಸೊ ಆತ್ಮ, ಇದಕ್ಕೆ ಯಾವುದು ಸಾವು ಇಲ್ಲ, ಹುಟ್ಟು ಅನ್ನೋದು ಇಲ್ಲ ಅನ್ನೋದು. ಮತ್ತೆ ಇದರ ಒಂದು ನಿರ್ದೇಶಕ, ಒಂದು ಮೂಲ ಭಗವಂತ. ಸೊ ಮೂಲ ಭಗವಂತ ಅಂದಾಗ ಅವನ ಜೀವಾಂಶಗಳು ನಾವೆಲ್ಲರೂ ಕೂಡ. ಸೊ ಭಗವಂತನ ಒಂದ್ ಅಂಶ ನಾವೆಲ್ಲರೂ ಕೂಡ. ಹಾಗಾಗಿ ನಾವು ಭಗವಂತನ ಅಂಶಗಳೇ. ಹಾಗಾಗಿ ಈ ಆತ್ಮ ಅನ್ನೋದು ಪರಿಶುದ್ಧವಾದದ್ದು. ನೀವು ಕೇಳ್ಬಹುದು, ಸೊ ಭಗವಂತ ಅಂತಂದ್ರೆ ನಾವು ಕೂಡ ಭಗವಂತನ ತರ ಇರ್ಬೋದಲ್ಲ, ಅದನ್ನ ನಾವು ಬೆಳೆಸ್ಕೊಳ್ಬೇಕಾಗಿರುವಂತಹ ಒಂದು ಗುಣಗಳು. ಹಾಗಾಗಿ ನಾವಿಲ್ಲಿ ಅಪುಲೆನ್ಸಸ್ ಅಂತ ಕರೀತೇವೆ. ಸೊ ಭಗವಂತನ ಒಂದು ಐಶ್ವರ್ಯಗಳು ಅವನು ಕೂಡ ನಾವು ಬೆಳೆಸ್ಕೊಳ್ಬಹುದು, ಯಾಕಂದ್ರೆ ಭಗವಂತನ ಅಂಶಗಳು ನಾವು ಆಗಿದ್ದೇವೆ. ಸೊ ಹೇಗೆ ಒಂದು ಕುಟುಂಬದಲ್ಲಿ ನಾವು ಹೇಳ್ತೇವೆ, ಸೊ ತಂದೆಯ ಹಾಗೆ ಅಥವಾ ತಾಯಿಯ ಹಾಗೆ ಅಥವಾ ಅಜ್ಜನ ಹಾಗೆ, ಅಜ್ಜಿಯ ಹಾಗೆ, ಸೊ ಹೇಗೆ ಆ ವಂಶ ಪಾರಂಪರ್ಯವಾಗಿ ಅವರ ಅನುವಂಶಕತೆ ಬಂದಿರುತ್ತ, ಅದೇ ತರಾನು ಕೂಡ ಆ ಒಂದು ಗುಣಗಳು ಅಂತ ಹೇಳ್ತೇವೆ ಅದು ಬಂದಿರುತ್ತೆ. ನಾವು ಹೇಳ್ತೇವೆ ಅಜ್ಜನ್ ತರ, ತಾತನ್ ತರ, ಅಜ್ಜಿ ತರ, ತಂದೆ ತರ ಅಂತ ನಾವೆಲ್ಲ ಹೇಳ್ತೇವೆ. ಸೊ ಇವು ನಾವು ಬಾಹ್ಯ ಅಂಗಾಂಗಗಳನ್ನು ಕೂಡ ನಾವು ಹೋಲಿಸ್ತೇವೆ. ಸೊ ಕಣ್ಣು ಹಾಗಿದೆ, ಮೂಗು ಹಾಕಿದೆ, ಬಾಯಿ ಈ ತರ ಇದೆ, ಅವ್ರ ಅಜ್ಜನ್ ತರ ಇದೆ, ತಂದೆ ತರ ಇದೆ. ಸೊ ಪ್ರತಿಯೊಂದಕ್ಕೂ ನಾವು ಹೋಲಿಕೆಯನ್ನ ಮಾಡ್ತೇವೆ. ಆದ್ರೆ ನಾವು ಹೋಲಿಕೆ ಮಾಡೋದು ಆತ್ಮಕನ್ನ ನಾವು ಹೋಲಿಕೆ ಮಾಡಲ್ಲ. ಯಾಕೆ? ಆತ್ಮ ಯಾರದ್ದು? ಅದು ಕಾಣಿಸೋದೇ ಇಲ್ಲಲ್ಲ, ಹಾಗಾಗಿ ನಾವು ಹೋಲಿಕೆ ಮಾಡೋದಿಲ್ವಾ? ಹೌದು, ಈ ಒಂದು ಭೌತಿಕ ಶರೀರವನ್ನ ನಾವು ಹೋಲಿಕೆ ಮಾಡ್ತೇವೆ ವಿನಃ ನಾವು ಈ ಒಳಗಿರುವಂತಹ ಆತ್ಮವನ್ನ ನಾವು ತಿಳ್ಕೊಳ್ತಾ ಇಲ್ಲ. ಒಳಗೆ ಇರುವಂತದ್ದು, ಹೊರಗೆ ಇರುವಂತದ್ದು ಎಲ್ಲ ಕಾಣುತ್ತೆ, ಒಳಗೆ ಇರುವಂತದ್ದು ಕಾಣಲ್ಲ. ಹಾಗಾಗಿ ಭಗವಂತ ನೋಡಿ ಎಷ್ಟು ಚೆನ್ನಾಗಿ ಈ ದೈಹಿಕ ರಚನೆಯನ್ನ ಮಾಡಿದಾನಂತಂದ್ರೆ, ಯಾವುದು ಅತ್ಯಮೂಲ್ಯವಾಗಿದೆಯೋ ಅದನ್ನೆಲ್ಲ ಒಳಗಿಟ್ಟಿದ್ದಾನೆ. ಸೊ ಉಳಿದದ ಹೊರಗಡೆ ಇದೆ. ಅತ್ಯಮೂಲ್ಯ ಅಂತ ಇಲ್ಲ, ದೇಹ ಒಂದು ಇದೆ, ಆದ್ರೆ ಪೋಷಣೆ ಮಾಡೋದು, ನಾವು ಪೋಷಣೆ ಮಾಡ್ಬೇಕಾಗಿರೋದು ಈ ದೇಹದ ಮೂಲಕ ಒಂದು ಆತ್ಮಕ್ಕೆ ನಾವು ಪೋಷಣೆ ಮಾಡ್ಬೇಕು. ಆದ್ರೂ ಕೂಡ ನಾವು ಹೇಳ್ತೇವೆ ಕಿಡ್ನಿ ಅಂತೀವಿ, ಲಿವರ್ ಅಂತೀವಿ, ಹಾರ್ಟ್ ಅಂತ ಹೇಳ್ತೇವೆ. ಸೊ ಎಲ್ಲ ಅತಿ ಮೂಲ್ಯವಾದಂತಹ ಅಂಗಾಂಗಗಳು. ಸೊ ಅವುಗಳನ್ನೆಲ್ಲನೂ ಕೂಡ ಒಳಗೆ ಇಟ್ಬಿಟ್ಟಿದ್ದಾನೆ ಭಗವಂತ. ಅದರಲ್ಲಿ ಒಂದು ಏನಾದ್ರೂ ಆದ್ರೂ ಕೂಡ ಅದನ್ನ ರಿಪ್ಲೇಸ್ ಮಾಡ್ಲಿಕ್ಕೆ ಆಗಲ್ಲ. ಓಕೆ, ಈಗಿನ ಒಂದು ಆಧುನಿಕತೆಯನ್ನ ನೋಡಿದಾಗ ಈ ಒಂದು ವೈದ್ಯಕೀಯ ಶಾಸ್ತ್ರ ಏನಿದೆ ಬಹಳಷ್ಟು ಮುಂದುವರಿದ್ರು ಕೂಡ ಅದನ್ನ ಭಗವಂತ ನಮ್ಗೆ ಹೇಗ್ ಕೊಟ್ಟಿದ್ನೋ ಹಾಗಂದ್ರೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇದನ್ನ ನಾವು
ಕಾಪಾಡ್ಕೊಳ್ಬೇಕು, ಯಾಕಾಗಿ ಕಾಪಾಡ್ಕೊಳ್ಬೇಕು ಅನ್ನೋದನ್ನ ನಾವು ತಿಳ್ಕೊಳ್ಬೇಕು. ಯಾಕಂದ್ರೆ ಇದು ಕೊಟ್ಟಿರೋದು ಭಗವಂತ, ಈ ದೇಹವನ್ನ ಕೊಟ್ಟಿರೋದು ಭಗವಂತ, ಆತ್ಮ ಭಗವಂತನ ಅಂಶನೇ. ಆದ್ರೆ ಈ ದೇಹ ಕೊಟ್ಟಿರೋದು ಯಾರು? ದೇಹರು ಕೂಡ ಕೊಟ್ಟಿರೋದು ಭಗವಂತ ತಾನೆ. ಸೊ ಭಗವಂತ ಏನನ್ನು ಕೊಟ್ಟರು ಕೂಡ ಅದು ಮೌಲ್ಯಯುತವಾದದ್ದು. ಈ ಪ್ರಕೃತಿಯಲ್ಲಿ ಇರುವಂತಹ ಗಿಡ, ಮರ, ಪಕ್ಷಿ, ಪ್ರಾಣಿ, ನಾವುಗಳು ಎಲ್ಲರೂ ಕೂಡ ಈ ಒಂದು ಬಹಳ ನಮ್ಗೆ ನಮ್ಮ ಸುತ್ತಮುತ್ತಲು ಇರುವಂತಹ ಎಲ್ಲ ಪರಿಸರ, ಮತ್ತೆ ನಮ್ ಜೊತೆಗೆ ಇರುವಂತಹ ಸಂಘ. ಆದ್ರೆ ನಾವು ಸಂಘವನ್ನ ನಾವೇ ಆಯ್ಕೆ ಮಾಡ್ಕೊಳ್ಬೇಕೇ ವಿನಃ ಆದ್ರೆ ಎಲ್ಲರ ಕಡೆಗೂ ಭಗವಂತನ ಅಂಶನೇ. ಎಲ್ಲ ಆತ್ಮಗಳು ಜೀವಾಂಶಗಳು, ಭಗವಂತನ ಅಂಶ. ಭಗವಂತನ ಅಂಶ ಅಂತಂದ್ರೆ ಭಗವಂತ. ಈಗ ಒಂದು ಭಗವಂತ ಸಮುದ್ರ ಆದ್ರೆ ನಾವು ಅದ್ರಲ್ಲಿ ಇರುವಂತಹ ಒಂದು ಹನಿ ನೀರು. ಹಾಗಾಗಿ ಇದು ನೀರು ಬಂದಿರೋದೆಲ್ಲಿ, ನಾವು ಅದನ್ನ ಐಡೆಂಟಿಫೈ ಮಾಡೋದು ಆ ಸಮುದ್ರದಿಂದನೇ ಬಂದಿರುವಂತದ್ದು. ಹಾಗಾಗಿ ಅದ್ರದ್ದು ರುಚಿಯನ್ನ ಅದು ಬಿಡಲ್ಲ. ಹೇಗೆ ಅದು ಉಪ್ಪಾಗಿರುತ್ತೋ ಆ ಉಪ್ಪನ್ನ ಒಂದು ಹನಿ ನೀರನ್ನು ಕೂಡ ಬಿಡಲ್ಲ. ಹಾಗಾಗಿ ನಾವು ಆತ್ಮವನ್ನ ನಾವೇನ್ ಮಾಡ್ಬೇಕು, ಪೋಷಣೆ ಮಾಡ್ಬೇಕು. ಯಾಕಂದ್ರೆ ಭಗವಂತನ ಅಂಶ ನಾವಾಗಿರೋದ್ರಿಂದ, ಪ್ರತಿಯೊಬ್ಬರನ್ನು ಕೂಡ ಭಗವಂತನ ಅಂಶ ಆಗಿರೋದ್ರಿಂದ ನಾವು ಅವರನ್ನ ಬಹಳ ಒಂದು ಭಗವಂತನ ಅಂಶ ಅಂತಾನೆ ಕಾಣ್ಬೇಕು. ಅವನಲ್ಲಿನೂ ಭಗವಂತನಿದ್ದಾನೆ ಅಂತ ನಾವು ನೋಡ್ಬೇಕು. ಮತ್ತೆ ನೀವು ಹೇಳ್ಬೋದು, ಅವನು ಮುಂದಿನ ವ್ಯಕ್ತಿ ಚೆನ್ನಾಗಿಲ್ದಿರ, ಸರಿ ಇರ್ಲಿಲ್ಲ ಅಂದ್ರೆ ಹೇಗೆ ನಾವು ಭಗವಂತನ ಅಂಶ ನೋಡೋದು? ಅವನ ಆತ್ಮವನ್ನ ನೋಡ್ಬೇಕೆ ವಿನಃ ಅವನು ಬಾಹ್ಯ ರೀತಿಯಲ್ಲಿ ಮಾಡುವಂತಹ ಕಾರ್ಯಚಟುವಟಿಕೆಗಳನ್ನಾಗಿ. ಆದ್ರೆ ಅಲ್ಲಿ ಧರ್ಮ ಯಾವುದು, ಅಧರ್ಮ ಯಾವುದು ಅನ್ನೋದನ್ನ ನಾವು ತಿಳ್ಕೊಳ್ಬೇಕು. ಈಗಾಗ್ಲೇ ನಾವು ಮೊದಲನೇ ಅಧ್ಯಾಯದಲ್ಲಿ ನೋಡಿದ್ವಿ, ಎಷ್ಟು ಆಕ್ರಮಣಕಾರರು, ಆತತಾಯಿನಃ ಅಂತ ನಾವು ನೋಡಿದ್ವಿ. 6 ಜನರು. ಅವರು ಅಂತವ್ರನ್ನ ನಾವು ಕೊಂದ್ರು ಕೂಡ ಪಾಪ ತಟ್ಟೋದಿಲ್ಲ ಅಂತ ಹೇಳ್ತಾರೆ. ಸೊ ಯಾವಾಗ ಅಧರ್ಮ ಆಗುತ್ತೋ ಅವಾಗ ಧರ್ಮವನ್ನ ಸ್ಥಾಪಿಸ್ಲಿಕ್ಕೆ ಭಗವಂತ ಬಂದೇ ಬರ್ತಾನೆ. ಆದ್ರೂ ಕೂಡ ಎಲ್ಲಿ ಧರ್ಮ ಅಧರ್ಮದ ಒಂದು ಕುರಿತು ಚಿಂತನೆ ಅಥವಾ ವಿಚಾರ ನಡೆಯುತ್ತೋ ಅದರಲ್ಲಿ ನಾವು ತಿಳ್ಕೊಳ್ಬೇಕು ಯಾವ್ದು ಸರಿ ಯಾವ್ದು ತಪ್ಪಂತ. ಆದ್ರೆ ನಾವು ಆ ನಿರ್ಧಾರವನ್ನ ಕೆಲವೊಂದ್ಸಲಿ ತಗೊಳ್ಳಿಕ್ಕೆ ಗೊತ್ತಾಗೋದಿಲ್ಲ. ನಾವ್ ಏನ್ ಮಾಡ್ತೀವಿ, ಬ್ಲೈಂಡ್ಲಿ ವಿ ವಿಲ್ ಫಾಲೋ ಅದರ್ಸ್. ಬೇರೆಯವರನ್ನ ನಾವು ಏನ್ ಮಾಡ್ತೇವೆ, ಕಣ್ಣು ಮುಚ್ಕೊಂಡು ಅದನ್ನ ಒಪ್ಕೊಂಡ್ ಬಿಡ್ತೇವೆ. ಯಾಕೆ? ನಿಮ್ಮ ಜೊತೆಗಾರರು, ಯಾಕೆ ಅವ್ರು ಹೇಳ್ತಾ ಇದ್ದಾರೆ ಅದಕ್ಕೆ, ಯಾಕೆ ಅವರು ದೊಡ್ಡವರು ಅದಕ್ಕೆ. ಸೊ ಈ ತರದ ಒಂದು ವಾಡಿಕೆ ನಮ್ಮಲ್ಲಿ ಕೂಡ ಇರುತ್ತೆ. ಸೊ ಕೆಲವೊಂದ್ಸಲಿ ನಾವು ಹೇಳ್ತೇವೆ ಹಿರಿಯರು ಎಲ್ಲರೂ ಕೂಡ ಸರಿಯಾಗೇನೆ ಹೇಳೋದು, ಸರಿಯಾದ ನಿರ್ಧಾರ. ನಾಟ್ ಆಲ್ವೇಸ್, ಪ್ರತಿ ಸಲನೂ ಅಲ್ಲ. ಆದ್ರೂ ಕೂಡ ಅದನ್ನ ನಾವು ಯಾವ್ದನ್ನ ತಿಳ್ಕೊಳ್ಬೇಕು, ಯಾವ್ದನ್ನ ತಿಳ್ಕೊಳ್ಬಾರ್ದು, ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದು ಗೊತ್ತಾಗೋದು ನಮ್ಗೆ ಈ ಒಂದು ಭಗವದ್ಗೀತೆಯ ಪೂರ್ಣ ಎಲ್ಲ ಅಧ್ಯಾಯವನ್ನ ತಿಳ್ಕೊಂಡಾಗ ಮಾತ್ರ. ಸೊ ಈಗ ನಾವು ಪ್ರಾರಂಭ ಮಾಡಿದೀವಿ, ಅಲ್ಲಿ ನಮ್ದು 1ನೇ ಅಧ್ಯಾಯ ಮುಗಿದಿದೆ. ಈಗ ನೋಡೋಣ 2ನೇ ಅಧ್ಯಾಯ. ಈಗಾಗಲೇ ಹೇಳಿದೆ ಸಾಂಖ್ಯಯೋಗ. ಸಾಂಖ್ಯಯೋಗ ಅನ್ನೋದು ಒಂದು ಜ್ಞಾನ. ಆ ಜ್ಞಾನ ಆತ್ಮಜ್ಞಾನ, ಆತ್ಮದ ಕುರಿತು ಜ್ಞಾನ. ಆತ್ಮ ಅಂದ್ರೆ ಏನು ಅನ್ನೋದನ್ನ ಈಗಾಗಲೇ ಸ್ವಲ್ಪ ಪರಿಚಯವನ್ನ ನಾನು ನಿಮ್ಗೆ ಕೊಟ್ಟಿದ್ದೀನಿ ಅಷ್ಟೇ. ಈ 2ನೇ ಅಧ್ಯಾಯದ ಒಂದು ಪರಿಚಯವನ್ನ ನಾವು ತಿಳ್ಕೊಂಡ್ವಿ. ಈಗ ನೋಡೋಣ ಏನು ಈ ಒಂದು ಪ್ರತಿಯೊಂದು ಅಧ್ಯಾಯಕ್ಕೆ ಅದರದ್ದೇ ಆದಂತಹ ಮಹಾತ್ಮ ಇದೆ. ಹೇಗೆ ನಾವು ಗೀತಾ ಮಹಾತ್ಮೆಯನ್ನ ಓದಿದ್ವಿ. ಇಲ್ಲಿ ವಿಷ್ಣು ಲಕ್ಷ್ಮಿ ಅದರ ಕುರಿತು ಈ ಗೀತೆಯ ಅಧ್ಯಾಯಗಳ ಒಂದು ಜ್ಞಾನವನ್ನ, ಮತ್ತೆ ಅದು ನಮ್ಗೆ ಯಾಕೆ ಅಷ್ಟು ಪ್ರಮುಖವಾಗಿದೆ ಆ ಅಧ್ಯಾಯವನ್ನ ಓದೋದು ಅನ್ನೋದು. ಪ್ರತಿಯೊಂದು ಅಧ್ಯಾಯಕ್ಕೂ ಪ್ರಾಮುಖ್ಯತೆ ಇದೆ. ಆದ್ರೆ ಸೊ ಏತಕ್ಕಾಗಿ ಅನ್ನೋದು, ಈಗ ಪ್ರತಿಯೊಂದು ಹಣ್ಣು ಹಂಪಲ ಅದರದೇ ಆದಂತಹ ಒಂದು ವೈಟಮಿನ್ಸ್ ಇರುತ್ತೆ, ಸೊ ಮಿನರಲ್ಸ್ ಇರುತ್ತೆ, ಪ್ರೋಟೀನ್ ಎಲ್ಲದರಲ್ಲಿ ಎಲ್ಲನೂ ಕೂಡ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗೇನೆ ಇಲ್ಲಿ ತಿಳ್ಕೊಳ್ಬೇಕಾಗಿರುವಂತಹ ಜ್ಞಾನ ಹಂಚಿಕೆ ಆಗಿದೆ. ಹಾಗಾಗಿ ನಾವು 1ನೇ ಅಧ್ಯಾಯ 2ನೇ ಅಧ್ಯಾಯ ಪೂರ್ಣ ಈ ಒಂದು 18 ಅಧ್ಯಾಯವರೆಗೂ ಕೂಡ ಆ ಕಥೆಯನ್ನ ಕೇಳ್ತಾ ಹೋಗ್ತೇವೆ. ಓಕೆ, ಸೊ ಎಲ್ಲರೂ ರೆಡಿ ಇದ್ದೀರಾ ಅನ್ಕೊಳ್ತಾನೆ. ಸೊ ಪ್ರಾರಂಭ ಮಾಡೋಣ ನಮ್ಮ ಈ ಒಂದು ಅಧ್ಯಾಯವನ್ನ. ಸೊ 2ನೇ ಅಧ್ಯಾಯ ಇದು ವಿಷ್ಣು ಲಕ್ಷ್ಮಿಗೆ ಹೇಳಿರೋದು. ಮತ್ತೆ ಜೊತೆಗೆ ಅದನ್ನೇ ಪ್ರಶ್ನೆಯನ್ನ ಪಾರ್ವತಿ ಶಿವನಿಗೆ ಕೇಳ್ತಾಳೆ. ಅವಾಗ ಶಿವನು ಕೂಡ ಪಾರ್ವತಿಗೆ ಹೇಳುವಂತಹ ಕತೆ ಇದು. ಸೊ ಒಂದು ಊರು, ಯಾವುದು ಪುರಂದರಪುರ ಅನ್ನುವಂತಹ ಒಂದು ಊರು. ಆ ಪುರಂದರಪುರದಲ್ಲಿ ಒಬ್ಬ ಬ್ರಾಹ್ಮಣ, ದೇವಶರ್ಮ ಅಂತ ಒಬ್ಬ ಬ್ರಾಹ್ಮಣ ಇರ್ತಿದ್ದ. ಸೊ ಹಿಂದಿನ ಅಧ್ಯಾಯದಲ್ಲಿ ನಾವು ಸುಶರ್ಮ ಅಂತ ನೋಡಿದ್ವಿ. ಅವನು ಬಹಳ ಕೆಟ್ಟವನಾಗಿದ್ದ. ಸೊ ಯಾವ್ದೋ ಆಚಾರ ವಿಚಾರವನಲ್ಲಿ ಇರ್ಲಿಲ್ಲ. ಆದ್ರೆ 2ನೇ ಅಧ್ಯಾಯದಲ್ಲಿ ಪುರಂದರಪುರದಲ್ಲಿ ಇರುವಂತಹ ಈ ಒಬ್ಬ ಬ್ರಾಹ್ಮಣ ದೇವಶರ್ಮ ಅನ್ನುವಂಥವನು ಬಹಳ ಆಚಾರ ವಿಚಾರವಂತವನಾಗಿದ್ದ. ಅವನ ಹತ್ರ ಆಚಾರನೂ ಇತ್ತು, ವಿಚಾರನೂ ಇತ್ತು. ಇದು 2 ಇದ್ರೇನೆ ಜೊತೆಯಾಗಿ ಏನೋ ಒಂದು ಒಳ್ಳೆತನ ಅನ್ನೋದು ಮುಂದುವರಿಲಿಕ್ಕೆ ಸಾಧ್ಯ. ವಿಚಾರನೂ ಕೂಡ ಒಳ್ಳೆಯದಾಗಿರ್ಬೇಕು,
ನಮ್ಮ ಆಚರಣೆನೂ ಕೂಡ ಒಳ್ಳೇದಾಗಿರ್ಬೇಕು. ಇಲ್ಲಿ ಕೇವಲ ನನ್ನ ವಿಚಾರ ಒಳ್ಳೇದಾಗಿದ್ದೇವೆ ಅಂತಂದ್ರೆ ಅವು ಸೀಮಿತವಾಗಿ ಬಿಡುತ್ತೆ. ಸೊ ಕೇವಲ ನಾನು ಅದನ್ನ ಒಳಗಡೆ ಇಟ್ಕೊಂಡಿರ್ತೀನಿ, ವಿಚಾರ ಇದು ಒಳ್ಳೇದು, ಇದು ಸರಿ, ಇದು ತಪ್ಪು ಅನ್ನೋದನ್ನ ನನ್ನ ಹತ್ರ ಇದೆ. ಆದ್ರೆ ನಾನು ಅದನ್ನ ಆಚರಿಸ್ತಾ ಇಲ್ಲ ಅಂತಂದ್ರೆ ಅದು ಉಪಯೋಗ ಇಲ್ಲ, ಯಾವ್ದು ಒಳ್ಳೆತನಕ್ಕೆ ಬೆಲೆ ಇರೋದಿಲ್ಲ. ಹಾಗಾಗಿ ನೀವು ಆಚಾರ ಮತ್ತೆ ವಿಚಾರ ಅನ್ನೋದು ಒಂದೇ ನಾಣ್ಯದ ಎರಡು ಮುಖಗಳು. ಜೊತೆಗೆ ಹೇಗೆ ನಮ್ಮ ಕೈಯು, ಕಾಲು, ಕಣ್ಣು, ಕಿವಿಗಳು ಹೇಗೆ ಎರಡೆರಡು ಇದಾವೋ ಸೊ ಇದ್ರಲ್ಲಿ ಒಂದು ಇರ್ಲಿಲ್ಲ ಅಂದ್ರೂ ಕೂಡ ಅದು ಒಂದು ಅಪೂರ್ಣತೆ ಅಂತ ಕರೆದುಕೊಳ್ಳುತ್ತೆ. ಹಾಗಾಗಿ ಇಲ್ಲಿ ವಿಚಾರ ಆಚಾರ ಅನ್ನೋದು ಎರಡೂ ಕೂಡ ಇರಬೇಕು. ಎರಡರಲ್ಲಿ ಒಂದಿದ್ರೂ ಕೂಡ ಅದು ಉಪಯೋಗಕ್ಕೆ ಬಾರದು ಅಂತ ಒಬ್ಬ ಒಳ್ಳೆಯ ಆಚಾರ ವಿಚಾರ ಇರುವಂತವನು ಈ ದೇವಶರ್ಮ. ಅವನ ಜೀವನದುದ್ದಕ್ಕೂ ಅವನು ಪುಣ್ಯವನ್ನಾನೇ ಮಾಡ್ಕೊಂತ ಬಂದವನು, ಎಲ್ಲ ಜ್ಞಾನವನ್ನ ಪಡ್ಕೊಂಡವನು, ಎಲ್ಲದ್ರ ಬಗ್ಗೆ ಅವನಿಗೆ ಹಂಬಲ, ಅದನ್ನ ತಿಳ್ಕೊಳ್ಬೇಕು, ಇದನ್ನ ತಿಳ್ಕೊಳ್ಬೇಕು, ಜಿಜ್ಞಾಸೆ. ಆ ಜಿಜ್ಞಾಸೆಯಿಂದ ಅವನು ಬಹಳ ಒಬ್ಬ ಒಳ್ಳೆಯ ಪ್ರಾಮಾಣಿಕ ವ್ಯಕ್ತಿ ಆಗಿದ್ದ. ಆದ್ರೂ ಕೂಡ ಅವನ ಜೀವನದಲ್ಲಿ ಏನೋ ಒಂದು ಅತೃಪ್ತಿ ಇತ್ತು. ಇನ್ನ ನಾನೇನೋ ತಿಳ್ಕೊಳ್ಬೇಕು, ಅದು ಅಪೂರ್ಣವಾಗಿದೆ, ಅದು ನಾನು ಹೇಗೆ ತಿಳ್ಕೊಳ್ಳಿ ಅನ್ನುವಂತ ಹಂಬಲ. ಪ್ರತಿ ಕ್ಷಣನೂ ಕೂಡ ಯಾರಿಂದ ಕೇಳ್ಬೇಕು, ಏನು ಕೇಳ್ಬೇಕು, ಹೇಗೆ ಕೇಳ್ಬೇಕು ಅನ್ನುವಂತ ಒಂದು ಗೊಂದಲದಲ್ಲಿ ಇರ್ತಿದ್ದ. ಅದು ಒಂದಿನ ಅವನ ಮನೆಗೆ ಶಾಸ್ತ್ರಿಗಳು ಬಂದಾಗ, ಪಂಡಿತರು ಬಂದಾಗ ಅವನು ಈ ಕುರಿತು ಹೇಳ್ತಾನೆ, ನನಗೆ ಯಾಕೋ ಜೀವನದಲ್ಲಿ ಎಲ್ಲವೂ ಇದೆ, ಆದ್ರೆ ಅತೃಪ್ತಿ ಅನಿಸ್ತಾ ಇದೆ. ಅದು ಏನು ನನಗೆ ಬೇಕಾಗಿದೆಯೋ ಗೊತ್ತೂ ಆಗ್ತಾ ಇಲ್ಲ. ಯಾವ ಒಂದು ಅತೃಪ್ತಿ ಇದೆ ಅಂತನೂ ಕೂಡ ಅವನಿಗೆ ತಿಳಿತಾ ಇಲ್ಲ. ಆ ತರದ ಒಂದು ಅತೃಪ್ತಿ ಅವನಿಗೆ, ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲದೆ ಇರೋದು. ಎಲ್ಲನೂ ಇದೆ ಆದ್ರೂ ಕೂಡ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ನೆಮ್ಮದಿ ಶಾಂತಿ ಅನ್ನೋದಲ್ಲ, ಆದ್ರೂ ಕೂಡ ಏನೋ ಒಂದು ಬೇಕಾಗಿದೆ. ಅದು ಏನು ಬೇಕಾಗಿದೆ ಅದು ಅವನಿಗೆ ಗೊತ್ತಾಗ್ತಾ ಇರ್ಲಿಲ್ಲ. ಹಾಗಾಗಿ ಇವರು ಪಂಡಿತರು, ಶಾಸ್ತ್ರಿಗಳು ಏನ್ ಹೇಳ್ತಾರೆ, ನೀನು ಒಂದಿನ ಸೌಪುರಕ್ಕೆ ಹೋಗು. ಆ ಸೌಪುರದಲ್ಲಿ ಒಬ್ಬ ಕುರಿ ಕಾಯುವಂತ ಕುರುಬ ಇರ್ತಾನೆ. ಸೊ ಕುರಿಯನ್ನ ಕಾಯುವಂತ ಒಬ್ಬ ಕುರುಬ. ಆ ಕುರುಬನ ಹತ್ರ ಹೋಗು, ನೀನು ಉಪದೇಶವನ್ನ ಪಡೆದುಕೋ, ಆ ಜ್ಞಾನವನ್ನ ಪಡೆದುಕೋ, ಅದರಿಂದ ನಿನಗೆ ತೃಪ್ತಿ ಸಿಗುತ್ತೆ ಅಂತ ಹೇಳ್ತಾನೆ ಆ ಒಬ್ಬ ಪಂಡಿತ. ಅವಾಗ ಅವನಿಗೆ ವಿಚಿತ್ರ ಅನ್ಸುತ್ತೆ, ನಾನು ಇಷ್ಟೆಲ್ಲ ಜ್ಞಾನ ಪಡೆದವನು ಈಗ ಕುರುಬನ ಹತ್ರ. ಕುರುಬ ನಾವು ಯೂಶುವಲಿ ಮಾತಾಡ್ತೇವೆ ನೋಡಿದ್ವಿ, ಏನಾದ್ರು ಅವರು ತಿಳ್ಕೊಳ್ಳಿಲ್ಲ, ಜ್ಞಾನಿಗಳಿರ್ಲಿಲ್ಲ ಅಂತಂದ್ರೆ ದನ ಕಾಯಕ್ ಹೋಗು ಅಂತ ಹೇಳ್ತೇವೆ, ಅಥವಾ ನೀನು ಒಬ್ಬ ಕುರಿ ಕಾಯ್ಲಿಕ್ಕೆ ಹೋಗು ಅಂತ ಹೇಳ್ತೇವೆ. ಅಂತಂದ್ರೆ ಸಾಮಾನ್ಯವಾಗಿ ನಾವು ಏನ್ ಹೇಳ್ತೇವೆ, ಅವರು ಏನು ತಿಳ್ಕೊಳ್ಳೋದಿಲ್ಲ, ಜ್ಞಾನಿಗಳಲ್ಲ ಅಂತ ನಾವು ತಿಳ್ಕೊಳ್ತೇವೆ ಯೂಶುವಲಿ. ಹಾಗೇನೆ ಇವನು ಕೂಡ, ದೇವಶರ್ಮನು ಕೂಡ ಅವನ ಕಡೆಯಿಂದ ನನಗೆ ಸಿಗುತ್ತಾ, ಇಷ್ಟೆಲ್ಲ ಜ್ಞಾನ ಪಡೆದವನು ನಾನು, ಇವನ ಹತ್ರ ನನಗೆ ಜ್ಞಾನ ಸಿಗುತ್ತಾ ಅಂತ ಹೇಳಿ ಪ್ರಯತ್ನ ಮಾಡೋಣ ಅಂತ ಹೇಳಿ ಅವನು ಸೌಪುರಕ್ಕೆ ಹೋಗ್ತಾನೆ. ಸೌಪುರಕ್ಕೆ ಹೋಗಿ ಅಲ್ಲಿ ಕುರುಬ ಸೌಪುರಕ್ಕೆ ಹೋಗಿ ಅಲ್ಲಿ ಕುರುಬನನ್ನ ಭೇಟಿ ಆಗ್ತಾನೆ. ಕುರುಬ ಅಲ್ಲಿ ಕುರಿಗಳನ್ನ ಕಾಯ್ತಾ ಇರ್ತಾನೆ. ಅವನ ಹತ್ರ ಹೋಗ್ತಾನೆ, ಕುರುಬನ ಹತ್ರ. ಸೊ ಕುರುಬನ ಹೆಸರು ಮಿತ್ರವಾನ್ ಅಂತ. ಸೊ ಮಿತ್ರವಾನ್ ಅಂತಂದ್ರೆ ಎಲ್ಲರಿಗೂ ಕೂಡ ಗೆಳೆಯನಾಗಿರುವವನು, ಎಲ್ಲರಿಗೂ ಕೂಡ ಒಳ್ಳೇದನ್ನ ಬಯಸುವವನು. ಹೇಗೆ ಭಗವಂತ ಎಲ್ಲರ ಒಂದು ಮಿತ್ರನಾಗಿರ್ತಾನೋ, ಎಲ್ಲರ ಒಂದು ಸರಿಯನ್ನ ತಿದ್ದುವಂಥವನು, ತಿಳಿ ಹೇಳುವಂಥವನು, ಮತ್ತೆ ಯಾವುದೇ ತಪ್ಪು ಮಾಡಿದ್ರು ಕೂಡ ಅದನ್ನ ಕ್ಷಮಿಸುವಂಥವನು. ಹಾಗಾಗಿ ಇವನು ಮಿತ್ರವಾನ್ ಅಂದ್ರೆ ಎಲ್ಲರಿಗೂ ಕೂಡ ಮಿತ್ರನಾಗಿದ್ದ ಅಂತ ಇಲ್ಲಿ ನಾವು ತಿಳ್ಕೊಳ್ಬಹುದು. ಸೊ ಅವನ ಹತ್ರ ಹೋಗ್ತಾನೆ. ಸೊ ನನಗೆ ಒಂದು ಇದು ಬೇಕಾಗಿದೆ, ಏನು ಉಪದೇಶ, ನಿನ್ನಿಂದ ಜ್ಞಾನ ಬೇಕಾಗಿದೆ ನನಗೆ ಅದನ್ನ ಕೊಡು ಅಂತ ಹೇಳ್ತಾನೆ. ಆ ಕುರುಬನಿಗೆ, ಕುರಿ ಕಾಯುವವನಿಗೆ ಹೇಳ್ತಾನೆ. ಆವಾಗ ಕುರಿ ಕಾಯುವವನಿಗೆ ಗೊತ್ತಾಯ್ತು ಇವ್ರು ಯಾಕೆ ಬಂದಿದ್ದಾರೆ ಅಂತ. ಆಮೇಲೆ ಅವನೊಂದು ಕತೆ ಹೇಳ್ತಾನೆ. ಏನು ಅಂತ, ನಾನೊಂದು ಕತೆ ಹೇಳ್ತೇನೆ, ಆ ಕಥೆಯಿಂದ ನಿನಗೆ ಜ್ಞಾನ ಸಿಗುತ್ತೆ ಅಂತ ಹೇಳ್ತಾನೆ. ಯಾರು? ಈ ಮಿತ್ರವಾನ್, ಕುರುಬ. ಏನದು ಅಂತ ಕೇಳಿದಾಗ, ನಾನು ಮತ್ತೆ ನನ್ನ ಕುರಿಗಳು ಒಂದು ದಿನ ಈ ಒಂದು ಇದ್ರಲ್ಲಿ ಗುಡ್ಡದಲ್ಲಿ ಮೇಯ್ತಾ ಇದ್ವಿ, ನಾನು ಕುರಿಗಳು ಮೇಯ್ತಾ ಇದ್ವು, ನಾವು ಕಾಯ್ತಾ ಇದ್ದೆ. ಸೊ ಒಮ್ಮೆಲೆ ಅಲ್ಲಿ ಹುಲಿ ಬಂತು. ಸೊ ಹುಲಿ ಬಂದ ತಕ್ಷಣ ಎಲ್ಲರೂ ಹೆದರ್ಕೊಂಡ್ ಬಿಡ್ತಾರೆ. ಸೊ ಕುರಿಗಳು ಅದ್ರಲ್ಲಿ ನಿಲ್ಲೋದೇ ಇಲ್ಲ. ಸೊ ನಾನು ಮತ್ತೆ ನನ್ನ ಕುರಿಗಳು ಎಲ್ಲರೂ ಓಡಿ ಹೋದ್ವಿ ನಾವು ಸಿಂಹನಿಂದ ಭಯಪಟ್ಟು. ಆದ್ರೆ ಒಂದು ಕುರಿ ಮಾತ್ರ ಅಂಜಲಾರ್ದೆ ಭಯಪಡದೆ ಹುಲಿ ಹತ್ರನೇ ಇತ್ತು ಅಂತ ಹೇಳ್ತಾನೆ. ಯಾರು? ಈ ಮಿತ್ರವಾನ್
ಕುರುಬ. ಯಾರಿಗೆ? ಈ ದೇವಶರ್ಮನಿಗೆ. ಆಮೇಲೆ ಸೊ ಇದರಿಂದ ನಿಮ್ಗೆ ಜ್ಞಾನ ಸಿಕ್ತು ಅಂತ ಅನ್ಕೊಳ್ತೇನೆ ಅಂತ ಹೇಳ್ತಾನೆ. ಇಷ್ಟ ಹೇಳ್ಬಿಡ್ತಾನೆ ಅವನು. ನಾವೆಲ್ಲ ಓಡಿ ಬಂದ್ವಿ, ಹುಲಿ ಮತ್ತೆ ನಾವು ಎಲ್ಲರೂ ಅಂಜಿ ಓಡಿ ಬಂದ್ವಿ, ಆದ್ರೆ ಒಂದು ಕುರಿ ಮಾತ್ರ ಅದ್ರ ಜೊತೆಗೇನೆ ಇತ್ತು. ಅದ್ರ ಜೊತೆಗೆ ಹೇಗಿತ್ತು ಅಂತಂದ್ರೆ, ಹೇಗೆ ಹೆಂಡತಿ ಗಂಡನ ಜೊತೆಗೆ ಇರ್ತಾಳೋ, ಹೇಗೆ ಗೆಳತಿ ಗೆಳೆಯನ ಜೊತೆಗೆ ಇರ್ತಾಳೋ, ಹೇಗೆ ಹಾಲಲ್ಲಿ ಒಂದು ತುಪ್ಪ ಅಡಗಿರುತ್ತೋ, ಸೊ ಹಾಗೆ ಅವು ಅಷ್ಟು ಬೆರೆತು ಹೋಗಿಬಿಟ್ಟಿದ್ವು, ಅಷ್ಟು ಗೆಳೆಯರಾಗಿದ್ವು. ಹುಲಿ ಯಾವಾಗ್ಲೂ ಕುರಿಯನ್ನ ನೋಡಿದ್ರೆ ಬಿಡುತ್ತಾ? ಇಲ್ಲ, ಬಿಡಲ್ಲ, ತಿಂದು ಬಿಡುತ್ತೆ. ಅದಕ್ಕೂ ಕೂಡ ಅಷ್ಟು ಪ್ರೀತಿ, ಕುರಿಗೂ ಕೂಡ ಹುಲಿನ ಕಂಡ್ರೆ ಅಷ್ಟು ಪ್ರೀತಿ. ಆ ತರ ಎರಡು ನಿಂತು ಬಿಟ್ವು ಅಂತ ಇವನು ಆ ಒಂದು ನೋಡಿದಂತಹ ದೃಶ್ಯವನ್ನ ದೇವಶರ್ಮನಿಗೆ ಹೇಳ್ತಾನೆ. ಸೊ ಇದರಿಂದ ನಿಮ್ಗೆ ಜ್ಞಾನ ಸಿಕ್ತು ಅನ್ಕೊಳ್ತೀನಿ ಅಂತ ಹೇಳ್ತಾನೆ ಮಿತ್ರವಾನ್. ಯಾರಿಗೆ? ದೇವಶರ್ಮನಿಗೆ. ಅವಾಗ ದೇವಶರ್ಮ ಹೇಳ್ತಾನೆ, ಇದು ಎಲ್ಲಿದು ಬಂತಪ್ಪ, ಇದೊಂದು ನಾನು ಜ್ಞಾನ ಪಡೀಲಿಕ್ಕೆ ಬಂದ್ರೆ ಇದ್ ಯಾವ್ದೋ ಕಾಡಿನಲ್ಲಿ ಕುರಿಗಳು ಮೇಯ್ತಾ ಇರುವಂತದ್ದು, ಅಲ್ಲಿ ಸಿಂಹ ಬಂತು, ಆ ಕಥೆಯನ್ನ ಹೇಳ್ತಾ ಇದ್ದಾನೆ, ನನಗೇನು ತಿಳಿಲಿಲ್ಲ ಅಂತ ಅವನು ಸಾವಕಾಶವಾಗಿ ಮಿತ್ರವಾನ್ಗೆ ತಿಳಿಸ್ತಾನೆ. ಸೊ ಸ್ವಲ್ಪ ಬಿಡಿಸಿ ಹೇಳ್ತೀರಾ, ಇದು ನೀವೆಲ್ಲ ಭಯ ಪಟ್ಕೊಂಡ್ ಬಂದ್ರಿ, ಅದು ಮಾತ್ರ ಭಯ ಪಡ್ಲಿಲ್ಲ, ಇದು ನನ್ಗೆ ಅರ್ಥ ಆಗ್ಲಿಲ್ಲ ಅಂತ. ಅವಾಗ ಈ ಮಿತ್ರವಾನ್ ಮತ್ತೊಂದು ಇದಕ್ಕೆ ಹೋಗ್ತಾನೆ, ಮತ್ತೊಂದು ಸ್ಟೋರಿ ಫ್ಲಾಶ್ ಬ್ಯಾಕ್ಗೆ ಹೋಗ್ತಾನೆ. ನಿಮ್ ಪ್ರಕಾರ ಫ್ಲಾಶ್ ಬ್ಯಾಕ್ ಹೋಗ್ತಾನೆ. ಏನು ಅಂತ ಅಂದ್ರೆ, ಅದು ಮಿತ್ರವಾನ ಇರೋದ್ರಿಂದ, ಅವನು ಮಿತ್ರವಾನ ಹೆಸರವನ್ ಇರೋದ್ರಿಂದ ಅವನಿಗೆ ಅದರ ಅರಿವಿತ್ತು, ಗೊತ್ತಿತ್ತು ಏನು ಅಂತ. ಸೊ ಅವನು ಕತೆ ಹೇಳ್ತಾನೆ. ಏನಂತ? ಒಂದು ಊರಿನಲ್ಲಿ ಒಂದು ಗೋದಾವರಿ ತೀರ. ಆ ಗೋದಾವರಿ ತೀರ ಎಲ್ಲಿತ್ತು ಅಂತ, ಗೋದಾವರಿ ತೀರದ ಪಕ್ಕದಲ್ಲಿ ಒಂದು ಪ್ರತಿಷ್ಠಾಪುರ ಅಂತ ಒಂದು ಪಟ್ಟಣ, ಪ್ರತಿಷ್ಠಾನಪುರ ಎಂಬ ಒಂದು ಪಟ್ಟಣ. ಆ ಪ್ರತಿಷ್ಠಾನಪುರ ಪಟ್ಟಣದಲ್ಲಿ ವಿಕ್ರಮ ಅಂತ ಒಬ್ಬ ರಾಜ ಆಳ್ವಿಕೆಯನ್ನ ಮಾಡ್ತಿದ್ದ. ಅವನು ತುಂಬಾ ಒಳ್ಳೆಯ ಆಳ್ವಿಕೆಯನ್ನ ಮಾಡುವಂತವನು. ಅಲ್ಲೇನೆ ಆ ಒಂದು ಪಟ್ಟಣದಲ್ಲಿ ಒಬ್ಬ ಬ್ರಾಹ್ಮಣ, ಅವನ ಹೆಸರು ದುರ್ದಮ. ಅವನ ಹೆಸರು ದುರ್ದಮ. ದುರ್ದಮ ಅಂತಂದ್ರೆ ನಿಮ್ಗೆ ಗೊತ್ತು, ದುರ್ಬುದ್ಧಿ, ದುಷ್ಟ ಉಳ್ಳವನು, ಎಲ್ಲ ದುಷ್ಟ ಕಾರ್ಯಗಳನ್ನೇ ಮಾಡುವಂತವನು. ಹಾಗಾಗಿ ದುರ್ದಮ ಅಂತ ಇದ್ದ. ಅವನು ಒಳ್ಳೆಯ ಬ್ರಾಹ್ಮಣರ ಕುಲದಲ್ಲಿ ಹುಟ್ಟಿದ್ರು ಕೂಡ ಎಂದೂ ಅವನು ಒಳ್ಳೆಯ ಕಾರ್ಯಗಳನ್ನ ಮಾಡಿಲ್ಲ. ಅವನು ಆಚಾರನು ಕೂಡ ಹಾಗೆ, ವಿಚಾರನು ಕೂಡ ಹಾಗೇನೆ, ದುರ್ಧರ್ಮನ ಹಾಗೇನೆ, ದುಷ್ಟರ ಹಾಗೇನೆ ಆ ಒಂದು ಆಚಾರ ವಿಚಾರ ಹೊಂದಿತ್ತು. ಅದೇ ತರ ಅವನು ಒಂದು ಹೆಣ್ಣನ್ನ ಇಷ್ಟಪಟ್ಟ. ಅವಳ ಹೆಸರು ದುರಾದರ್ಶೆ. ಯಾಕಂತಂದ್ರೆ ಅವ್ರದ್ದು ಹೇಗೆ ಕಾರ್ಯ ಇರುತ್ತೋ ಅದೇ ತರ ಅವರು ಅವರು ಇಷ್ಟ ಕಷ್ಟ ಅಂದ್ರೆ ಇಷ್ಟಪಡೋದು ಕೂಡ ಹಾಗೇನೆ ಇರುತ್ತೆ. ಸೊ ಅವಳ ಹೆಸರು ದುರಾದರ್ಶೆ. ದುರಾದರ್ಶೆ ಹೆಸರೇ ಹೇಳುವ ಹಾಗೆ ಅವಳನ್ನು ಕೂಡ ಹಾಗೇನೆ ದುಷ್ಟ ಹೆಣ್ಣು. ಮತ್ತೆ ಜೊತೆಗೆ ಅವಳು ಕೆಟ್ಟವಳು. ಕೇವಲ ದೈಹಿಕ ಚಪಲವನ್ನ ಬಯಸೋಳು, ದೈಹಿಕ ಆಸೆಯನ್ನ ಬಯಸೋಳು. ಏನು ಅಂದ್ರೆ ಇಂದ್ರಿಯ ಆಸೆಗಳನ್ನ ಬಯಸೋಳು. ಅಂತ ಒಂದು ಹೆಣ್ಣು ಅವಳಾಗಿದ್ಲು. ಯಾವ್ದ್ರಲ್ಲಿನೂ ಕೂಡ ತೃಪ್ತಿ ಇರ್ಲಿಲ್ಲ ಅವಳಿಗೆ, ಆ ತರ. ಸೊ ಈ ದರ್ದಮ ಅನ್ನೋನು ತನ್ನದೇ ಗುಣಗಳ ಇರುವಂತಹ ಒಂದು ಹೆಣ್ಣನ್ನ ಇಷ್ಟಪಟ್ಟ. ಯಾರು? ದುರಾದರ್ಶೆ ಅನ್ನವಳನ್ನ. ಸೊ ಜೊತೆಗೆ ಇಬ್ರು ಕೂಡ ಮದುವೆನೂ ಕೂಡ ಆಗ್ತಾರೆ. ಮತ್ತೆ ಅದೇ ತರ ಅವರು ಅವರವರ ಪಾಪಗಳು ಅವರ ಕೂಡ ತುಂಬಿ ಬರ್ಬೇಕಲ್ಲ, ಅಲ್ಲಿವರೆಗೂ ಕೂಡ ಇಬ್ರು ಕೂಡ ಪಾಪ ಮಾಡ್ತಾರೆ. ಸೊ ಇತರರಿಗೆ ಕೆಟ್ಟದನ್ನ ಮಾಡೋದು, ತಮ್ಮಷ್ಟು ಒಳಿತನ್ನ ನೋಡ್ಕೊಳ್ಳೋದು, ತಮ್ಮ ಇಂದ್ರಿಯ ತೃಪ್ತಿ, ಇದ್ರಲ್ಲೇ ಅವರು ಯಾವಾಗ ತಮ್ಮ ಪ್ರತಿದಿನವನ್ನ ಇದೇ ಕಾರ್ಯವನ್ನ ಅವ್ರು ಮಾಡ್ತಾ ಇದ್ರು. ಸೊ ಒಂದು ದಿನ ದುರಾದರ್ಶೆ ಮೃತಪಟ್ಲು. ಯಾಕಂದ್ರೆ ಪಾಪದ ಕೂಡ ತುಂಬಿದ್ ಬಂದ್ಮೇಲೆ ಅವರು ಹೋಗ್ಲೇಬೇಕಲ್ಲ. ಆದ್ರೆ ಅವಳು ಏನಾದ್ಲು, ಕೊನೆಗೆ ಒಳ್ಳೆ ದೇಹ ಸಿಗ್ಬೇಕಲ್ಲ, ಒಳ್ಳೆ ದೇಹ ಅಂತ ಸಿಗೋದಿಲ್ಲ. ಅವಳು ಏನಾದ್ಲು, ಡಾಕಿನಿ ಆದ್ಲು. ಅವಳು ತೀರೋದ್ಮೇಲೆ ಡಾಕಿನಿ ಆದ್ಲು ದುರಾದರ್ಶೆ. ಡಾಕಿನಿ ಅಂತಂದ್ರೆ ಈ ಮಾಂಸ ಮತ್ತೆ ರಕ್ತ ಹೀರೋ ಅಂತವ್ರನ್ನ ಡಾಕಿನಿ ಅಂತ ಕರೀತಾರೆ. ಅವ್ರು ಯಾವಾಗ್ಲೂ ಕೂಡ ಅದನ್ನೇ ಹುಡುಕ್ತಾ ಇರ್ತಾರೆ, ಡಾಕಿನಿಗಳು, ಮಾಂಸ ಮತ್ತು ರಕ್ತ. ಒಂದು ದಿನ ಡಾಕಿನಿಗೆ ಇವನ್ ಇರ್ತಾನಲ್ಲ, ದುರ್ದಮ ಇರ್ತಾನೆ, ಗಂಡ ಇರ್ತಾನೆ. ಆಕೆಗೆ ಏನ್ ಅನ್ಸುತ್ತೆ, ಎಲ್ಲಿನೂ ಕೂಡ ಮಾಂಸ ರಕ್ತ ಸಿಗದೆ ಇದ್ದಾಗ ತನ್ನ ಗಂಡನ ಮಾಂಸ ಮತ್ತೆ ರಕ್ತಾನೆ ತಿಂದು ಬಿಡ್ತಾಳೆ, ಕುಡಿದ್ ಬಿಡ್ತಾಳೆ ರಕ್ತಾನ. ಹಾಗಾಗಿ ಅಲ್ಲಿ ಅವಳದನ್ನು ಕೂಡ ಪಾಪ ತುಂಬಿ ಬಂದು ಅವಳು ಕೂಡ ಸತ್ತೋದ್ಲು, ಇವನು ಕೂಡ ಸತ್ ಹೋದ. ಯಾರು? ದುರ್ದಮ.
ದುರ್ದಮ ದುರಾದರ್ಶ ಇಬ್ಬರನ್ನು ಕೂಡ ಸತ್ತು ಹೋದ್ರು. ಸತ್ತ ಹೋಗಿ ಮತ್ತೆ ಜನ್ಮ ಪಡಿಬೇಕಲ್ಲ. ಅವ್ರು ಯಾವ ಜನ್ಮ ಪಡಿತಾರಂತಂದ್ರೆ ಈ ದುರ್ದಮ ಸಿಂಹ ಆಗಿ ಹುಡ್ತಾನೆ, ದುರಾದರ್ಶೆ ಕುರಿಯಾಗಿ ಹುಡ್ತಾಳೆ. ನೋಡಿ ಎಷ್ಟು ವೈಚಿತ್ರ. ಭಗವಂತ ಹೇಗೆ ಈ ಒಂದು ಸೃಷ್ಟಿಯನ್ನ ಮಾಡಿದ್ದಾನೆ ಅಂತಂದ್ರೆ, ಅಂದ್ರೆ ಹಿಂದಿನ ಜನ್ಮದಲ್ಲಿ ಕುರಿಯಾದವಳು ದುರಾದರ್ಶೆ ಏನ್ ಮಾಡ್ತಿದ್ಲು? ಮಾಂಸ ರಕ್ತನ ತಿಂತಿದ್ಲು. ಯಾರ್ದು ತಿಂದ್ಲು? ಗಂಡಂದೇನೆ ತಿಂದ್ಲು. ಇಲ್ಲಿ ಭಗವಂತ ಅವನ ಸಿಂಹನ ಮಾಡಿದ್ದಾನೆ. ಸಿಂಹ ಅಂತಂದ್ರೆ ಸಿಂಹ ಗೊತ್ತಲ್ಲ ನಿಮ್ಗೆ, ಯಾವ್ದು ಬರೀ ಕೇವಲ ಮಾಂಸ ಮತ್ತೆ ರಕ್ತ ತಿನ್ನುವಂಥದ್ದು. ಸೊ ಈ ಕುರಿಗಳನ್ನು ಕೂಡ ಅದ್ ಬಿಡಲ್ಲ. ಹಾಗಾಗಿ ಇವರನ್ನ ತಿನ್ಲಿ ಅಂತ ಆ ತರ ಒಂದು ಇದು. ಸೊ ಇವಳು ಕುರಿ ಆದ್ಲು, ಏನು ಈ ಒಂದು ಸಸ್ಯಾಹಾರವನ್ನ ತಿನ್ನುವಂತಹ ಕುರಿ, ಮತ್ತೆ ಅವನು ಮಾಂಸಾಹಾರ ತಿನ್ನುವಂತಹ ಒಂದು ಸಿಂಹನಾದ. ಅಲ್ಲಿ ಏನಾಯ್ತು ಅಂತಂದ್ರೆ, ಈಗ ಅವನು ಹೇಳ್ತಾನೆ, ಯಾರು ನಮ್ಮ ಈ ಕುರುಬ ಮಿತ್ರವಾನ್ ಈಗ ಮತ್ತೆ ಆ ಫ್ಲಾಶ್ ಬ್ಯಾಕ್ ದಿಂದ ಮತ್ತೆ ಮರಳಿ ಬರ್ತಾನೆ. ಈಗ ಹೇಳಿದಂತಹ ಕಥೆಯಲ್ಲಿ ಆ ಪ್ರತಿಷ್ಠಾನಪುರದಲ್ಲಿ ಇರುವಂತಹ ದುರ್ಧರ್ಮ ಇವನು ಯಾರು ದುರ್ದಮ ಮತ್ತು ದುರಾದರ್ಶೆ ಇವರಿಬ್ರು ಕೂಡ ಇಲ್ಲಿ ನಿನ್ ಮುಂದ್ಗಡೆನೆ ಕಾಣ್ತಾ ಇದ್ದಾರೆ. ಇಲ್ಲ, ಈ ಕಥೆಯಲ್ಲೇ ಇದ್ದಾರೆ. ಸೊ ದುರ್ದಮ ಅಲ್ಲಿ ಸಿಂಹ, ದುರಾದರ್ಶೆ ಕುರಿ. ಹಾಗಾಗಿ ಹಿಂದಿನ ಜನ್ಮದ ಒಂದು ಯಾವುದೋ ಒಂದು ಸೆಳೆತ. ಹಿಂದಿನ ಜನ್ಮದಲ್ಲಿ ಅವರು ಏನು ಇಷ್ಟಪಟ್ಟೇನೆ ಅವರು ಮದುವೆ ಆಗಿರೋದು, ಮತ್ತೆ ಜೊತೆಗೆ ಇಲ್ಲಿ ಅವ್ರಿಗೆ ಒಂದು ಬಿಡಲಾರದಂತಹ ಬಂಧ ಅಲ್ಲಿ ಇತ್ತು. ಹಾಗಾಗಿ ಆ ಕುರಿ ಮತ್ತೆ ಸಿಂಹ ಅಷ್ಟು ಅನ್ಯೋನ್ಯವಾಗಿ ಇದ್ವು. ಕುರಿಗೂ ಕೂಡ ಗೊತ್ತಾಗ್ತಾ ಇರ್ಲಿಲ್ಲ, ನಾನು ಸಿಂಹವನ್ನ ನೋಡಿ ಭಯಪಟ್ಟು ಓಡ್ಬೇಕು, ಆದ್ರೂ ಕೂಡ ನಾನು ಓಡ್ತಾ ಇಲ್ಲ, ಯಾಕೆ ಓಡ್ತಾ ಇಲ್ಲ ಅನ್ನುವಂತ ಪ್ರಶ್ನೆ ಅವಳಲ್ಲಿ ಹುಟ್ತಾ ಇದೆ ಕುರಿಯಲ್ಲಿ. ಆದ್ರೆ ಸಿಂಹನಿಗೂ ಕೂಡ ಅದೇ ಪ್ರಶ್ನೆ, ನಾನು ಕುರಿಗಳನ್ನ ನೋಡಿದ್ರೆ ತಿಂದು ಬಿಡ್ಬೇಕು, ಆದ್ರೆ ಇವಳನ್ನ ನೋಡಿದ್ರೆ, ಕುರಿಯನ್ನ ನೋಡಿದ್ರೆ ನನ್ಗೆ ತಿನ್ಬೇಕು ಅನಿಸ್ತಾ ಇಲ್ಲ. ಯಾಕೆ? ಯಾವ ತರದ ಬಾಂಧವ್ಯ ಇದು? ಏನಾಗ್ತಾ ಇದೆ? ಎರಡೂ ಮಾತಾಡ್ಕೊಳ್ತವೆ, ಕುರಿ ಮತ್ತು ಸಿಂಹ. ಆದ್ರೂ ಕೂಡ ಅಲ್ಲಿ ಯಾಕಂದ್ರೆ ನೆನಪು, ಹಿಂದಿನ ಜನ್ಮದ ನೆನಪು ಇರೋದಿಲ್ಲ. ಹಾಗಾಗಿ ನೆನಪು ಇರ್ಲಿಲ್ಲ. ಇಲ್ಲಿ ಎರಡು ಮಾತಾಡ್ಕೊಂಡ್ರು ಕೂಡ ಒಂದು ಪರಿಹಾರ ಸಿಗ್ಲಿಲ್ಲ. ಸಿಂಹ ಕುರಿ ಮಾತಾಡ್ಕೊಂಡ್ರು ಕೂಡ ಆವಾಗ ಮತ್ತೆ ಮಿತ್ರವಾನ್ ಹತ್ರ, ಯಾಕಂದ್ರೆ ಕುರಿ ಕಾಯುವವನು ಪ್ರತಿಯೊಂದು ಕುರಿ ಪ್ರತಿಯೊಂದು ಆಡಿನ ಒಂದು ಪರಿಚಯ ಇರುತ್ತೆ. ಪ್ರತಿಯೊಂದು ಆಡು ಏನ್ ಮಾಡ್ತಾ ಇದೆ, ಹೇಗೆ ಇದೆ, ಅದರ ಒಂದು ಹಸಿವು, ನಿದ್ರೆ, ಎಲ್ಲವನ್ನೂ ಕೂಡ ನೋಡುವಂಥವನಾಗಿರ್ತಾನೆ, ತಿಳ್ಕೊಂಡಿರ್ತಾನೆ. ನಾವು ಮನೆಯಲ್ಲಿ ಹೇಗೆ ನಮ್ಮ ಮಕ್ಕಳ ಒಂದು ನಡವಳಿಕೆಯನ್ನ ಗುಣಗಳನ್ನ ತಿಳ್ಕೊಂಡಿರ್ತೀವೋ, ಹಾಗೇನೆ ಈ ಕುರುಬರನ್ನು ಕೂಡ ಪ್ರತಿಯೊಂದು ಕುರಿಯ ಒಂದು ವಿಚಾರ ಅವ್ರಿಗೆ ಗೊತ್ತಿರುತ್ತೆ. ಹಾಗಾಗಿ ಹಿಂದಿನ ಜನ್ಮದಲ್ಲಿ ಕುರಿ ಏನಾಗಿತ್ತು, ಸಿಂಹ ಏನಾಗಿತ್ತು ಅನ್ನೋದು ಅವನಿಗೆ ಅರಿವಿತ್ತು. ಹಾಗಾಗಿ ಮತ್ತೆ ಫ್ಲಾಶ್ ಬ್ಯಾಕ್ ಇಂದ ಮರಳಿ ಬಂದು ಅವನು ಹೇಳ್ತಾನೆ, ಯಾರಿಗೆ? ದೇವಶರ್ಮನಿಗೆ. ಯಾರು? ಈ ಪುರಂದರಪುರದಿಂದ ಬಂದಂತಹ ದೇವಶರ್ಮನಿಗೆ. ನೋಡಿದ್ರಾ ಇಷ್ಟು ಇದು ಆಳವಾಗಿ ಇರುವಂತಹ ಒಂದು ವಿಷಯ. ಹಾಗಾಗಿ ನಾನು ನಿಮ್ಗೆ ಈ ಒಂದು ಸಿಂಹ ಮತ್ತೆ ಕುರಿಯ ಒಂದು ಅನ್ಯೋನ್ಯತೆ ವಿಷಯ ನಾನು ನಿಮ್ಗೆ ಹೇಳ್ದೆ. ಇಲ್ಲಿ ಯಾಕೆ ಈ ವಿಷಯವನ್ನ ಹೇಳ್ತಾರೆ ಅಂತಂದ್ರೆ, ಆ ಕುರಿ ಮತ್ತೆ ಸಿಂಹ ಒಂದು ಕಥೆಯ ಕುರಿತು ಮಿತ್ರವಾನ್ಗೆ ಕೇಳಿದಾಗ ಆ ಮಿತ್ರವಾನ್ ಹೇಳ್ತಾನೆ, ನೀವಿಬ್ರು ಕೂಡ ಹೀಗೆ ದುರಾದರ್ಶೆ ಮತ್ತೆ ದುರ್ದಮ, ಕೆಟ್ಟ ಒಂದು ನಡವಳಿಕೆ ಉಳ್ಳವರು, ಕೆಟ್ಟ ಸ್ವಭಾವದವರಾಗಿದ್ರಿ. ಹಾಗಾಗಿ ನಿಮ್ಮ ಪಾಪದ ಕೊಡಗಳು ಬಹಳ ತುಂಬಿ ಬಂದಿದೆ, ಇನ್ನೂ ಕೂಡ ನಿಮ್ಮ ಪಾಪ ಇದೆ, ಬೀಜ ಒಡಲಾರ್ದಂತಹ ಪಾಪ. ಹಾಗಾಗಿ ನೀವು ಇದನ್ನೆಲ್ಲ ಹೋಗಲಾಡಿಸ್ಕೊಳ್ಬೇಕು ಅಂತಂದ್ರೆ ನೀವು ಕೆಲಸ ಮಾಡ್ಬೇಕು ಅಂತ ಹೇಳ್ತಾನೆ ಮಿತ್ರವಾನ್. ಯಾರಿಗೆ? ಸಿಂಹ ಮತ್ತು ಕುರಿಗೆ. ನೀವಿಬ್ಬರೂ ಕೂಡ ಈ ಭಗವದ್ಗೀತೆಯ 6ನೇ ಅಧ್ಯಾಯವನ್ನ ಎಲ್ಲಿ ಪಂಡಿತರು ಹೇಳ್ತಾ ಇರ್ತಾರೋ ಅಲ್ಲಿ ನೀವು ಅದನ್ನ ಕೇಳಿ ತಿಳ್ಕೊಂಡ್ರೆ ಈ ನಿಮ್ಮ ಪಾಪದ ಕೊಡ ತೀರಿ ಹೋಗುತ್ತೆ. ಮತ್ತೆ ಜೊತೆಗೆ ನೀವು ನಿಮ್ಮ ಪಾಪದಿಂದ ಮುಕ್ತಿಯಾಗಿ ಒಂದು ಯಾವುದೋ ಒಳ್ಳೆಯ ಜನ್ಮವನ್ನ ನೀವು ಪಡಿಬಹುದು ಅಂತ ಮಿತ್ರವಾನ್ ಹೇಳ್ತಾನೆ. ಸೊ ಇದನ್ನೆಲ್ಲ ಕೇಳ್ತಾ ಇರ್ತಾನೆ ಯಾರು? ದೇವಶರ್ಮ. ಆವಾಗ ದೇವಶರ್ಮನಿಗೆ ಏನ್ ಅನ್ಸುತ್ತೆ, ನಾನು ಕೂಡ ಈ 2ನೇ ಅಧ್ಯಾಯವನ್ನ ಕೇಳ್ಬೇಕು. ಯಾಕಂದ್ರೆ ಈ ಒಂದು ಮುಂದಿನ ಜನ್ಮದಲ್ಲಿ ಪ್ರಾಣಿಗಳಾಗಿ ಹುಟ್ಟಿ ಆ ಒಂದು ಆಕರ್ಷಣೆ ಒಂದು ಪ್ರಾಣಿಗಳಲ್ಲಿ ವಿಭಿನ್ನ ಜಾತಿಯ ವಿಭಿನ್ನ ಒಂದು ಇದರ ಏನು ವಿಭಿನ್ನ ಪ್ರಾಣಿಗಳು. ಅಂದ್ರೆ ಅದು ಸಿಂಹ, ಇದು ಕುರಿ.
ಮಾಂಸಾಹಾರದಲ್ಲಿ ಕೂಡ ಸಸ್ಯಾಹಾರದಲ್ಲಿ ಕೂಡ ಆಕರ್ಷಣೆ ಅನ್ನೋದು ಏನು? ಈಗ ಹುಲಿ ಇರ್ಬೋದು, ಕುರಿಗಳಿಗೆ ಇರ್ಬೋದು. ಸೊ ಮನುಷ್ಯರಿಗೇನೆ ಆಕರ್ಷಣೆಯನ್ನ ಹೊಂದುತ್ತೆ. ಹಾಗೆ ಇಲ್ಲಿ ಆ ಆಕರ್ಷಣೆಯನ್ನ ನೋಡಿದಾಗ ವಿಚಿತ್ರವಾದಂತಹ ಆಕರ್ಷಣೆ ಅಲ್ಲಿ ಆಗಿತ್ತು. ಯಾಕೆ ಅದು ಆಯಿತು ಅನ್ನೋದನ್ನ ಕುರಿತು ಈ ಅಧ್ಯಾಯದಲ್ಲಿ ಆತ್ಮ ಮತ್ತು ದೇಹ ಅನ್ನೋದು ಏನು ಅದರ ಕುರಿತು. ದೇಹ ಬೇರೆ ಇದ್ರೂ ಕೂಡ ಆತ್ಮ ಒಂದೇ. ಅಲ್ಲಿ ದೇಹ ಬೇರೆ ಬೇರೆ, ಕುರಿ ದೇಹ ಕಾಣಿಸ್ತಾ ಇದೆ, ಇಲ್ಲಿ ಸಿಂಹದ ದೇಹ ಕಾಣಿಸ್ತಾ ಇದ್ರು, ಒಳಗಿರೋದು ಆತ್ಮ. ಹಾಗಾಗಿ ಆತ್ಮದಿಂದ ಆ ಒಂದು ಆಕರ್ಷಣೆ ಆಗಿದೆ ಅನ್ನೋದನ್ನ ಹೇಳಲಿಕ್ಕೆ ಆ ಮಿತ್ರವಾನ್ ಇದೆಲ್ಲ ಕಥೆಯನ್ನ ಹೇಳ್ತಾರೆ ದೇವಶರ್ಮನಿಗೆ. ಆವಾಗ ದೇವಶರ್ಮನು ಕೂಡ ನಾನು ಈ ಒಂದು ಕಥೆಯನ್ನ ಕೇಳ್ಬೇಕು, ಹಾಗಾಗಿ ನಾನು ಈ ಒಂದು ಭಗವದ್ಗೀತೆ 2ನೇ ಅಧ್ಯಾಯವನ್ನ ಓದುತ್ತೀನಿ ಅನ್ನುವಂತ ಸಂಕಲ್ಪವನ್ನ ಮಾಡ್ಕೊಳ್ತಾನೆ. ಸೊ ತಾನು ಆ ಒಂದು ಯಾವ ಜ್ಞಾನದಲ್ಲಿ ಅವನಿಗೆ ಒಂದು ಜಿಜ್ಞಾಸೆ ಇತ್ತೋ, ಯಾವ ಜ್ಞಾನ ನನಗಿನ್ನೂ ಸಿಕ್ಕಿಲ್ಲ ಅಂತ ಅವನಿಗಿತ್ತೋ, ಈ ಅಧ್ಯಾಯದಿಂದ ಅವನಿಗೆ ಸಿಕ್ತು. ಅದೇ ಆತ್ಮಜ್ಞಾನ. ಸೊ ಹೀಗಾಗಿ ಈ ಒಂದು ಆತ್ಮಜ್ಞಾನವನ್ನ ತಿಳ್ಕೊಳ್ಳಿಕ್ಕೋಸ್ಕರ ಈ ದೇವಶರ್ಮ ಮತ್ತೆ ಆ ಒಂದು ಹುಲಿ, ಆ ಒಂದು ಸಿಂಹ ನ ಕಥೆಯ ಕಾರಣ. ಸೊ ಇಲ್ಲಿ ನಾವು ನೋಡೋದು ದೇಹಗಳನ್ನಲ್ಲ, ನಮ್ಮ ಆತ್ಮಗಳನ್ನ ಅನ್ನೋದನ್ನ. ಅದ್ರ ಮೂಲಕವಾಗಿ ನಾವು ಈ 2ನೇ ಅಧ್ಯಾಯವನ್ನ ಪ್ರಾರಂಭ ಮಾಡೋಣ. ಎಲ್ಲವೂ ಕೃಷ್ಣ ಅರ್ಪಣಮಸ್ತು. ಹರೇ ಕೃಷ್ಣ. ಅಧ್ಯಾಯ 2. ಅಧ್ಯಾಯ 2 ಶ್ಲೋಕ 1. ಸಂಜಯ ಉವಾಚ ತಂ ತಥಾ ಕೃಪಯಾವಿಷ್ಟಂ ಅಶ್ರುಪೂರ್ಣಾಕುಲೇಕ್ಷಣಂ ವಿಷಿದಂತಂ ಇದಂ ವಾಕ್ಯಂ ಇದಂ ಉವಾಚ ಮಧುಸೂದನ. ಸಂಜಯ ಉವಾಚ ತಂ ತಥಾ ಕೃಪಯಾವಿಷ್ಟಂ ಅಶ್ರುಪೂರ್ಣಾಕುಲೇಕ್ಷಣಂ ವಿಷೀದಂತಂ ಇದಂ ವಾಕ್ಯಂ ಉವಾಚ ಮಧುಸೂದನಃ. ಉಷಾ ಭಟ್ ಮಾತಾಜಿ. ಹರೇ ಉಷಾ ಭಟ್ ಮಾತಾಜಿ. ಬೇರೆಯವ್ರಿಗೆ ಕೊಡಿ ಮಾತಾಜಿ. ಉಮಾದೇವಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 1. ಸಂಜಯ ಉವಾಚ ತಂ ತಥಾ ಕೃಪಾಯಾವಿಷ್ಟಂ ಪೂರ್ಣಾಕುಲೇಕ್ಷಣಂ ವಿಷದಂತಂ ಇದಂ ವಾಕ್ಯಂ ಉವಾಚ ಮಧುಸೂದನ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಸುಗಂಧಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಸಂಜಯ ಉವಾಚ ತಾಂ ತತಂ ಕೃಪಾಯಾ ವಿಷ್ಣಂ ಅಷ್ಟು ಪೂರ್ಣಕಲೆ ಈಕ್ಷಣಂ ವಿಷಾದನಂ ಇದಂ ವಾಕ್ಯಂ ಉವಾಚ ಮಧುಸೂದನಃ. ಹರೇ ಕೃಷ್ಣ ಮಾತಾಜಿ. ಹರಣಿ ಕಕ್ಕೇರಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರಣಿ ಕಕ್ಕೇರಿ ಮಾತಾಜಿ. ಹರೇ ಹರಿಣಿ ಮಾತಾಜಿ ಹೇಳ್ತೀರಾ? ಬೇರೆಯವ್ರಿಗೆ ಕೊಡಿ ಮಾತಾಜಿ. ಚಿತ್ರಕಮಲ ಮಾತಾಜಿ. ಹರೇ ಕೃಷ್ಣ. ಸಂಜಯ ಉವಾಚ तं तथा कृपयाविष्टम् अश्रुपूर्णाकुलेक्षणं विषीदन्तम् इदा वाक्यम् उवाच मधुसूदनः. हरे कृष्ण माताजी.
ಹರೇ ಕೃಷ್ಣ. ಶಬ್ದಗಳ ಅರ್ಥ ಅನುವಾದ. ಚಿತ್ರ ಮಾತಾಜಿ ಹೇಳ್ತಾರೆ. ಸಂಜಯ ಉವಾಚ. ಸಂಜಯನು ಹೇಳಿದನು ತಮ್ ಅರ್ಜುನನಿಗೆ, ತಥಾ ಹೀಗೆ, ಕೃಪೆಯಿಂದ, ಆವಿಷ್ಟಂ ಆಕ್ರಾಂತನಾದ, ಅಶ್ರುಪೂರ್ಣ ಆಕುಲ, ಕಣ್ಣೀರು ತುಂಬಿದ, ಈ ಕ್ಷಣಂ ಕಣ್ಣುಗಳನ್ನುಳ್ಳ, ವಿಷೀದಂತಂ ವಿಷಾದಿಸುತ್ತಿದ್ದ, ಇದಂ ಈ ವಾಕ್ಯಗಳನ್ನು ಉವಾಚ ಹೇಳಿದನು ಮಧುಸೂದನಃ, ಮಧುವನ್ನು ಕೊಂದವನು. ಹರೇ ಕೃಷ್ಣ. ಹರೇ ಕೃಷ್ಣ. ಓದದ. ಸಂಜಯನು ನೋಡಿದನು, ಕರುಣೆಯಿಂದ ತುಂಬಾ ವಿಷಣ್ಣ ಮನಸ್ಕನಾಗಿ ಕಂಬನಿ ತುಂಬಿದ ಅರ್ಜುನನನ್ನು ನೋಡಿ ಮಧುಸೂದನನಾದ ಕೃಷ್ಣನು ಹೀಗೆ ಹೇಳಿದನು. ಭಾವಾರ್ಥ. ಲೌಕಿಕ ಅನುಕಂಪ. ಹರೇ ಕೃಷ್ಣ ಮಾತಾಜಿ. ಲಲಿತಾ ಮಾತಾಜಿ ಓದ್ತಾರೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಭಾವಾರ್ಥ. ಲೌಕಿಕ ಅನುಕಂಪ, ದುಃಖ ಮತ್ತು ಕಂಬನಿ ಇವೆಲ್ಲ ಆತ್ಮದ ಬಗ್ಗೆ ಅಜ್ಞಾನದ ಲಕ್ಷಣಗಳು. ಅಮರವಾದ ಆತ್ಮದ ಬಗ್ಗೆ ಅನುಕಂಪವಿರುವುದೇ ಆತ್ಮ ಸಾಕ್ಷಾತ್ಕಾರ. ಈ ಶ್ಲೋಕದಲ್ಲಿ ಮಧುಸೂದನ ಎನ್ನುವ ಪದ ಮಹತ್ವದ್ದು. ಶ್ರೀಕೃಷ್ಣನು ಮಧುವೆನ್ನುವ ರಾಕ್ಷಸನನ್ನು ಕೊಂದಿದ್ದ. ಈಗ ಅರ್ಜುನನು ತನ್ನ ಕರ್ತವ್ಯ ಪಾಲನೆಯಲ್ಲಿ ಅವನನ್ನು ಆವರಿಸಿದ್ದ ತಪ್ಪು ತಿಳುವಳಿಕೆ ಎಂಬ ರಾಕ್ಷಸನನ್ನು ಕೊಂದು ರಾಕ್ಷಸನನ್ನು ಕೃಷ್ಣನು ಕೊಲ್ಲಬೇಕೆಂದು ಬಯಸಿದನು. ಯಾವ ವಿಷಯಕ್ಕೆ ಅಥವಾ ಯಾರ ವಿಷಯದಲ್ಲಿ ಅನುಕಂಪ ತೋರಿಸಬೇಕು ಎಂದು ಯಾರಿಗೂ ತಿಳಿಯುವುದಿಲ್ಲ. ಮುಳುಗುತ್ತಿರುವ ಮನುಷ್ಯನ ಉಡುಪಿನ ಬಗ್ಗೆ ಅನುಕಂಪ ತೋರಿಸುವುದರಲ್ಲಿ ಅರ್ಥವಿಲ್ಲ. ಅಜ್ಞಾನ ಸಾಗರದಲ್ಲಿ ಮುಳುಗುತ್ತಿರುವವನ ಹೊರ ಉಡುಪನ್ನು, ಎಂದರೆ ಜಡ ಐಹಿಕ ದೇಹವನ್ನು ರಕ್ಷಿಸುವ ಮಾತ್ರದಿಂದ ಅವನನ್ನು ರಕ್ಷಿಸಲು ಸಾಧ್ಯವಿಲ್ಲ. ಇದನ್ನು ತಿಳಿಯದೆ ಹೊರ ಉಡುಪಿಗಾಗಿ ಅಳುವವರನ್ನು ಶೂದ್ರ ಎಂದು ಅಥವಾ ಅನವಶ್ಯಕವಾಗಿ ಗೋಳಾಡುವವನು ಎಂದು ಕರೆಯುತ್ತಾರೆ. ಅರ್ಜುನನು ಒಬ್ಬ ಕ್ಷತ್ರಿಯ. ಅವನಿಂದ ಇಂತಹ ನಡವಳಿಕೆಯನ್ನು ನಿರೀಕ್ಷಿಸುವುದಿಲ್ಲ. ಆದರೆ ಶ್ರೀಕೃಷ್ಣನು ಅಜ್ಞಾನಿಯ ದುಃಖವನ್ನು ಚದುರಿಸಿ ಬಿಡಬಲ್ಲ. ಈ ಉದ್ದೇಶಕ್ಕಾಗಿಯೇ ಅವನು ಭಗವದ್ಗೀತೆಯನ್ನು ಹೇಳಿದ್ದು. ಈ ಅಧ್ಯಾಯವು ಪರಮಾಧಿಕಾರಿಯಾದ ಶ್ರೀಕೃಷ್ಣನು ವಿವರಿಸಿದಂತೆ ಜಡದೇಹದ ಮತ್ತು ಆತ್ಮದ ವಿಶ್ಲೇಷಣಾತ್ಮಕ ಅಧ್ಯಯನದಿಂದ ನಮಗೆ ಆತ್ಮ ಸಾಕ್ಷಾತ್ಕಾರದ ವಿಷಯವನ್ನು ತಿಳಿಸಿಕೊಡುತ್ತದೆ. ಕರ್ಮಫಲದಲ್ಲಿ ಆಸಕ್ತಿ ಇಲ್ಲದೆ ಕೆಲಸ ಮಾಡುತ್ತಾ ಆತ್ಮದ ಕಲ್ಪನೆಯಲ್ಲಿ ದೃಢವಾಗಿ ನೆಲೆಗೊಂಡಿದ್ದರೆ ಮಾತ್ರ ಈ ಸಾಕ್ಷಾತ್ಕಾರವು ಸಾಧ್ಯ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ. 2ನೇ ಅಧ್ಯಾಯದ ಮೊದಲನೇ ಶ್ಲೋಕದಲ್ಲಿ ತಮ್ ತಥಾ ಕೃಪಯಾವಿಷ್ಟಂ ಅಶ್ರುಪೂರ್ಣಾಕುಲೇಕ್ಷಣಂ ವಿಷದಂತಂ ಇದಂ ವಾಕ್ಯಂ ಉವಾಚ ಮಧುಸೂದನ. ಇಲ್ಲಿ ನಾವು ಕೀವರ್ಡ್ಸ್ ಅನ್ನ ತಗೋಬೇಕಾಗಿರೋದು ಕೃಪಯಾ ವಿಷ್ಟಂ ಅನ್ನುವಂತಹ ಶಬ್ದವನ್ನ ಈ ಒಂದು ಇದ್ರಲ್ಲಿ ತಿಳ್ಕೊಳ್ಬೇಕಾಗಿರುವಂತಹ ಈ ಒಂದು ಶ್ಲೋಕದಲ್ಲಿ ಕೃಪಯಾ ವಿಷ್ಟಂ ಅನ್ನುವಂತಹ ಶಬ್ದವನ್ನ, ಮತ್ತೆ ಇನ್ನೊಂದು ಅಶ್ರುಪೂರ್ಣಾಕುಲೇಕ್ಷಣ ಅನ್ನೋ ಶಬ್ದವನ್ನ, ಮತ್ತೆ ಇನ್ನೊಂದು ಮಧುಸೂದನ, ಮತ್ತೆ ಇನ್ನೊಂದು ಇಲ್ಲಿ ಈ ಕ್ಷಣಂ ಯಾವುದು ಅಶ್ರುಪೂರ್ಣ ಅಕುಲ ಮತ್ತೆ ಈ ಕ್ಷಣಂ ವಿಷಿದಂತಂ ಕೃಪಯಾವಿಷ್ಟಂ ಅಶ್ರುಪೂರ್ಣ ಮತ್ತೆ ಕುಲೇಕ್ಷಣಂ ವಿಷೀದಂತಂ ಅನ್ನುವಂತಹ ಶಬ್ದ ಒಂದು ಕೀವರ್ಡ್ಸ್ ಆಗುತ್ತೆ. ಮತ್ತೆ ಜೊತೆಗೆ ಮಧುಸೂದನ 4 ಶಬ್ದಗಳನ್ನ ನಾವು ತಗೊಳ್ತೇವೆ. ನೋಡೋಣ ಒಂದೊಂದಾಗಿ. ತಮ್ ತಥಾ. ತಥಾ ಅಂತಂದ್ರೆ ಹೀಗೆ ಹೇಳುವ ಹಾಗೆ, ಹೀಗೆ ಹೇಳಿರುವ ಹಾಗೆ. ಹೀಗೆ ಅಂತಂದ್ರೆ ಎಲ್ಲಿ? ಹಿಂದಿನ ಒಂದು ಅಧ್ಯಾಯದಲ್ಲಿ, ಹಿಂದಿನ ಶ್ಲೋಕದಲ್ಲಿ ಹೇಳಿರುವ ಹಾಗೆ. ಯಾರಿಗೆ ಹೇಳ್ತಾ ಇದ್ದಾನೆ? ಸಂಜಯ ಹೇಳ್ತಾ ಇದ್ದಾನೆ ಧೃತರಾಷ್ಟ್ರನಿಗೆ. ಯಾರ ಕುರಿತು ಹೇಳ್ತಾ ಇದ್ದಾನೆ? ಅರ್ಜುನನ ಕುರಿತು ಹೇಳ್ತಾ ಇದ್ದಾನೆ. ಯಾಕಂದ್ರೆ ಈಗಾಗಲೇ ಅವನು ಸೋತೋಗಿ ಕುಳಿತು ಬಿಟ್ಟಿದ್ದಾನೆ ಒಂದು ರಥದಲ್ಲಿ ಕೃಷ್ಣನ ಒಂದು ಪಕ್ಕದಲ್ಲಿ ಕುಳಿತು ಬಿಟ್ಟಿದ್ದಾನೆ. ಇಲ್ಲಿ ಯಾಕೆ ಅವನು ಕೂತಿದ್ದಾನೆ, ಅವನಿಗೇನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಈಗಾಗಲೇ ಹೇಳಿರೋ ಹಾಗೆ ಅವನು ಹೇಗೆ ಕುಂದ್ಬಿಟ್ಟಿದಾನೋ, ಎಲ್ಲ ಒಂದು ಬಾಂಧವ್ಯವನ್ನ ನೋಡ್ಕೊಂಡು ಎಲ್ಲ ನನ್ನವರಿದ್ದಾರೆ, ಅವ್ರೆಲ್ಲರೂ ನಾಶ ಹೊಂದ್ತಾರೆ, ಅವರನ್ನ ನಾಶ ಮಾಡಿದ್ರೆ ನನಗೆ ನಾನು ಅಧರ್ಮಿ ಆಗ್ತೇನೆ. ಸೊ ಧರ್ಮದ ಅಧರ್ಮ ಹೆಚ್ಚಾಗತ್ತೆ. ಹಾಗಾಗಿ ನಾ ಅಧರ್ಮ ಮಾಡಿದ ಹಾಗಾಗಿ ನಾ ಅಧರ್ಮವನ್ನ ಮಾಡಲ್ಲ ಅಂತ ಹೇಳ್ತದ. ಅಂದ್ರೆ ಆ ದುರ್ಯೋಧನನಂತಹ ಅಧರ್ಮಿಗಳನ್ನ ಕೊಂದ್ರೆ ನಾನು ಅಧರ್ಮಿ ಆಗ್ತೀನಿ ಅಂತ ಹೇಳ್ತಾ ಇದ್ದಾನೆ. ಹಾಗಾಗಿ ಇಲ್ಲಿ ಕೃಪೆಯಿಂದ ಆಕ್ರಾಂತನಾದವನು, ಇದಕ್ಕೇನಂತಾರೆ? ಕೃಪೆಯ ಆವಿಷ್ಟಂ ಅಂತ ಹೇಳ್ತಾರೆ.
ಸೊ ಆವಿಷ್ಟಂ ಅಂತಂದ್ರೆ ಪರವಶನಾದವನು. ಎದಕ್ಕೆ ಪರವಶನಾದವನು? ಕೃಪೆಯಿಂದ ಪರವಶನಾದವನು. ಅಂದ್ರೆ ಕೃಪೆ ಆವರಿಸಿ ಬಿಟ್ಟಿದೆ ಅವನನ್ನ. ಕೃಪೆ ಆವರಿಸಿ ಬಿಟ್ಟಿದೆ ಅಂತಂದ್ರೆ ಯಾವಾಗ್ಲೂ ನಮ್ಮೊಳಗೆ ಇರೋದು ಅದು ಸಹಜವಾದದ್ದು, ಆವರಿಸಿರೋದು ಹೊರಗಡೆಯಿಂದ ಬಂದಿರುತ್ತೆ. ಸೊ ಕ್ಷಣಿಕವಾಗಿ ಆವರಿಸಿರುವಂತದ್ದು. ಸೊ ಇಲ್ಲಿ ಕೃಪೆ ಅನ್ನೋದು ಕ್ಷಣಿಕವಾಗಿ ಆವರಿಸಿಬಿಟ್ಟಿದೆ. ಏನಂತ? ಅವರು ನನ್ನ ಅಣ್ಣ, ನನ್ನ ತಮ್ಮ, ನನ್ನ ಸ್ನೇಹಿತರು, ನನ್ನ ಪೂರ್ವಜರು, ಇಲ್ಲಿ ಎಲ್ಲರೂ ಇದ್ದಾರೆ ಅನ್ನೋದನ್ನ. ಸೊ ಪಿತಾಮಹರಿದ್ದಾರೆ, ಸೊ ನನ್ನ ಮೊಮ್ಮಕ್ಕಳಿದ್ದಾರೆ. ಸೊ ಇವರನ್ನ ನಾನು ಕೊಂದು ಬಿಡ್ತೇನೆ. ಇಲ್ಲಿ ಇದ್ದವರನ್ನ ಕೊಂದ್ರೆ ಕುಲಸ್ತ್ರೀಯರು ಅಬಲೆಯರಾಗ್ತಾರೆ. ಸೊ ಆ ಕುಲಸ್ತ್ರೀಯರು ಅಬಲೆಯರಾದ್ರೆ ಅವರು ಕುಲವನ್ನ ಕುಲ ನಾಶ ಆಗೋಗುತ್ತೆ. ಸೊ ಕುಲ ನಾಶ ಆದ್ರೆ ಆ ಸ್ತ್ರೀಗಳು ದೋಷಿತರಾಗ್ತಾರೆ. ಸೊ ದೋಷಿತರಾಗೋದ್ರಿಂದ ಈ ಒಂದು ವರ್ಣ ಸಂಕರ, ಭ್ರಷ್ಟ ಮಕ್ಕಳು ಹುಟ್ಟುತ್ತೆ ಅಂತ ಅವನು ಒಂದೊಂದಾಗಿ ರೀಸನ್ ಅನ್ನ ಹೇಳ್ಕೊಂಡ್ ಬರ್ತಾನೆ. ಯಾರು? ಅರ್ಜುನ ಕೃಷ್ಣನಿಗೆ. ಹಾಗಾಗಿ ಇದು ಏನಂತಾರೆ? ಇದಕ್ಕೆ ಕೃಪೆ ಅಂತಾರೆ. ಹೌದಾ? ಅಂದ್ರೆ ಎಲ್ಲರ ಮೇಲೆ ಅವನು ಏನ್ ತೋರಿಸ್ತಾ ಇದ್ದಾನೆ? ಕರುಣೆಯನ್ನ ತೋರಿಸ್ತಾ ಇದ್ದಾನೆ. ಸೊ ಈ ಕರುಣೆಯನ್ನ ತೋರಿಸುವಂಥದ್ದು ಅಥವಾ ಈ ಕೃಪೆಯನ್ನ ತೋರಿಸುವಂಥದ್ದು ಅವನ ಒಂದು ಸ್ವಾಭಾವಿಕವಾದಂತಹ ಧರ್ಮ ಅಲ್ಲ. ಯಾಕಂದ್ರೆ ಕ್ಷತ್ರಿಯ ಧರ್ಮ ಏನು ಹೋರಾಡುವಂಥದ್ದು, ಅಧರ್ಮ ಎಲ್ಲಿ ಕಂಡು ಬರುತ್ತೋ ಅಲ್ಲಿ ಹೋರಾಡುವಂಥದ್ದು ಅವ್ರದ್ದು. ಆದ್ರೆ ಈ ಕೃಪೆ ಅನ್ನೋದು ಈ ಒಂದು ಯುದ್ಧ ಭೂಮಿಯಲ್ಲಿ, ಮನೆಯಲ್ಲಿ ಇದ್ದಾಗ ಒಂದು ಕರುಣೆ ಅನ್ನೋದಿದ್ರೆ ಅದು ಮಾತು ಬೇರೆ. ಯುದ್ಧ ಭೂಮಿಯಲ್ಲಿ ಯುದ್ಧ ಪ್ರಾರಂಭ ಆಗಿದೆ, ಎಲ್ಲ ಶಂಖನಾದಗಳು ಮೊಳಗು ಹೋಗಿದೆ, ಘೋಷನಾದಗಳು ಆಗಿದೆ. ಆವಾಗ ಇವನು ಹೇಳ್ತಾ ಇದ್ದಾನೆ ಏನು ಕೃಪೆಯ ಕರುಣೆ ಮತ್ತೆ ಧರ್ಮ ಅಧರ್ಮದ ಬಗ್ಗೆ ಅವನು ಮಾತಾಡ್ತಾ ಇದ್ದಾನೆ. ಅಂದ್ರೆ ಇವನಿಗೆ ಆವರಿಸಿರುವಂಥದ್ದು. ಹಾಗಾಗಿ ಇಲ್ಲಿ ಕೃಪೆಯ ಪರ್ಯಾವಿಷ್ಟಂ ಏನು ಇದು ತಾತ್ಕಾಲಿಕವಾಗಿ ಆವರಿಸಿರುವಂತ ಒಂದು ಕರುಣೆ. ಆದ್ರೆ ಈ ಕರುಣೆ ಉಪಯೋಗ ಬರುತ್ತೋ ಇಲ್ವೋ ಅನ್ನೋ ತಿಳ್ಕೊಳ್ಬೇಕು. ಶಾಶ್ವತವಾದಂತಹ ಕರುಣೆ ಬೇರೆ, ಅಶಾಶ್ವತವಾದಂತಹ ಕರುಣೆ ಕೇವಲ ಕ್ಷಣಿಕವಾಗಿರುತ್ತೆ, ಅದು ಪೂರ್ಣ ರೀತಿಯಾಗಿರೋದಿಲ್ಲ. ಆಮೇಲೆ ಯುದ್ಧ ಮುಗಿದ ಮೇಲೆ ಕೇವಲ ನಾವು ಊಹೆ ಮಾಡ್ಕೊಂಡ್ರೆ, ಕಲ್ಪನೆಯನ್ನ ಮಾಡ್ಕೊಂಡ್ರೆ ಇವನು ಎಲ್ಲ ನಾನು ಅಧರ್ಮ ಮಾಡ್ತೇನೆ ಅಂತ ಅವನು ಎಲ್ಲ ಬಿಟ್ಬಿಟ್ರು ಕೂಡ ಏನಾಗತ್ತೆ? ಮುಂದೆ ಆ ಅಧರ್ಮನೇ ಗೆಲ್ಲತ್ತೆ, ಮತ್ತೆ ಅಧರ್ಮನೇ ನಡೆಯುತ್ತೆ, ಮುಂದುವರಿಯೋದು ಹೋಗುತ್ತೆ. ಆವಾಗ ಮತ್ತೆ ಅವನ ಕೃಪೆ ಬದಲಾಗ್ಬಿಡತ್ತಾ? ಅಯ್ಯೋ ನಾನ್ ಬಿಡಬಾರ್ದಿತ್ತು, ಅವರನ್ನ ಕೊಂದ್ಬಿಡ್ಬೇಕಿತ್ತು ಅವರನ್ನ ಅನ್ನುವಂಥದ್ದು. ಇಲ್ಲಿ ಏನಾಗತ್ತೆ? ಸೊ ನಿರ್ಧಾರ ನೋಡಿ ಹೇಗೆ ಸಂಜಯ್ ಹೇಳ್ತಾ ಇದ್ದಾನೆ, ಧೃತರಾಷ್ಟ್ರನಿಗೆ ಹೇಳ್ತಾ ಇದ್ದಾನೆ ಏನು ಅಂತ? ಕೃಪೆಯಾ ಆವಿಷ್ಟಂ, ಕೃಪೆಯಾವಿಷ್ಟಂ ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ ಕೃಪೆ ಆವಿಷ್ಟವಾಗಿದೆ, ಕೃಪೆಯ ಪರವಶನಾಗಿದ್ದಾನೆ ಅನ್ನೋದು ಅಲ್ಲಿ ಕುಳಿತು ಸಂಜಯನಿಗೆ ಗೊತ್ತಾಯ್ತು. ಇದು ಸಹಜವಾದಂಥದ್ದು ಅಲ್ಲ, ಫಾರ್ ಟೈಮ್ ಬೀಯಿಂಗ್ ಅವನಿಗೆ ಈ ಒಂದು ಕೃಪೆ ಅನ್ನೋದು ಹುಟ್ಕೊಂಡ್ ಬಂದಿದೆ ಅನ್ನೋದನ್ನ ಇಲ್ಲಿ ತಿಳಿಸಿ ಹೇಳ್ತಾನೆ. ಆಮೇಲೆ ಇನ್ನೊಂದು ಬಂದಿರೋದು ಅಶ್ರುಪೂರ್ಣ ಆಕುಲ ಅಂತ ಇಲ್ಲಿದೆ ನೋಡಿ. ಅಶ್ರುಪೂರ್ಣ, ಇಲ್ಲಿಂದ ಇದನ್ನ ನಾವು ಬ್ರೇಕ್ ಮಾಡಿದಾಗ ವಿಷ್ಟಂ ಅಶ್ರುಪೂರ್ಣಾಕುಲ ಅಂತ. ಅಶ್ರುಪೂರ್ಣಾಕುಲ ಅಂತಂದ್ರೆ ಕಣ್ಣೀರು ತುಂಬಿಕೊಂಡು ನೋಡಿ ಕ್ಷತ್ರಿಯ ಧರ್ಮ ಎಷ್ಟೊಂದು ಮರೆದು ಬಿಟ್ಟಿದ್ದಾನೆ ಅಂತಂದ್ರೆ, ಅವನು ರಥದಲ್ಲಿ ಕುಳಿತ್ಕೊಂಡ್ಬಿಟ್ಟು ಕಣ್ಣೀರು, ಅವನು ಅಶ್ರು ಅಂತಂದ್ರೆ ಕಣ್ಣಿನಿಂದ ನೀರು ಬರ್ತಾ ಇದೆ. ಅಷ್ಟು ಪೂರ್ಣ ಆಕುಲ, ಕಣ್ಣಿನಲ್ಲಿ ನೀರು ತುಂಬಿ ಬಿಟ್ಟಿದೆ ಅನ್ನುವಂಥದ್ದು. ಸೊ ಕಣ್ಣಿನಲ್ಲಿ ನೀರು, ಓಕೆ, ಯೂಜ್ವಲಿ ಪುರುಷರು ಹೆಚ್ಚಾಗಿ ಕಣ್ಣಿನಲ್ಲಿ ನೀರನ್ನ ತರೋದಿಲ್ಲ. ಮನೆಯಲ್ಲಿ ಇದ್ದಾಗ ಅವ್ರು ಕಣ್ಣಲ್ಲಿ ನೀರ್ ತಂದ್ರು ಕೂಡ ಅದು ಇತರರಿಗೆ ಗೊತ್ತಾಗದೆ ಇರೋ ಹಾಗೆ ಅದನ್ನ ಒರೆಸ್ಕೊಂಡ್ ಬಿಟ್ಟಿರ್ತಾರೆ, ಅಥವಾ ತಿಳಿಯೋದೇ ಇಲ್ಲ ಇತರರಿಗೂ ಕೂಡ. ಒಳಗಡೆಯಿಂದ ಮೃದು ಆದ್ರೂ ಕೂಡ ಹೊರಗಡೆಯಿಂದ ಅಷ್ಟು ತೋರ್ಪಡೋದಿಲ್ಲ ಅವರು. ಹೊರಗಡೆಯಿಂದ ಅವರು ಬಹಳ ಕಠಿಣ ಆಗಿದ್ರು ಕೂಡ, ನಿಷ್ಠುರ ಆಗಿದ್ರು ಕೂಡ ಒಳಗಡೆಯಿಂದ ಅಷ್ಟು ಅವರು ಮೃದು ಸ್ವಭಾವನ ತೋರಿಸ್ಕೊಳ್ಳೋದಿಲ್ಲ. ಆದ್ರೆ ಕ್ಷತ್ರಿಯ ಕುಲದಲ್ಲಿ ಹುಟ್ಟಿನ ಅರ್ಜುನ ಈ ಒಂದು ಬಾಂಧವ್ಯವನ್ನ ನೋಡಿ ಇಷ್ಟು ಎಲ್ಲ ಕುಲಧರ್ಮ ನಾಶ ಆಗುತ್ತೆ, ನನ್ನ ಧರ್ಮ ನಾನು ನಾಶ ಮಾಡಲ್ಲ ಅಂತ ಹೇಳಿ ಕಣ್ಣೀರು ಹಾಕ್ತಾ ಇದ್ದಾನೆ. ಸೊ ಕಣ್ಣೀರು ತುಂಬಿದಿಂದ ಇದು ಒಂದು ಕ್ಷತ್ರಿಯರ ಲಕ್ಷಣ ಅಲ್ಲ. ಸೊ ಈ ಕ್ಷಣ ಕಣ್ಣುಗಳು ವಿಷಾದಿಸಿತ್ತು. ಸೊ ಕಣ್ಣುಗಳು ವಿಷಾದಿಸಿದವು ಅಂತಂದ್ರೆ ಏನು? ಕುಲಕ್ಷಣಂ ವಿಷೀದಂತಂ. ಇದು ಈ ಕ್ಷಣಂ ಅಂತಂದ್ರೆ ಈಕ್ಷ ಅಂತಂದ್ರೆ ಕಣ್ಣು, ಮತ್ತೆ ಈ ಕ್ಷಣಂ ಕಣ್ಣುಗಳನ್ನುಳ್ಳ ಕಣ್ಣೀರಿನಿಂದ ಅಥವಾ ಕಣ್ಣಿನಿಂದ ವಿಷಾದಿಸಿತ್ತು ಅಂತ. ಈಗ ನಮ್ಮ ಮುಖದಲ್ಲಿ, ಸೊ ಈ ಫೇಸ್ ಇಸ್ ಎ ಇಂಡೆಕ್ಸ್ ಆಫ್ ಮೈಂಡ್ ಅಂತ ಹೇಳ್ತೇವೆ. ಸೊ ಇಲ್ಲಿ ಮುಖ ನಮ್ಮ ಒಂದು ಮನಸ್ಥಿತಿಯನ್ನ ತೋರಿಸುತ್ತೆ ಅಂತ ಇಲ್ಲಿ ನಾವು ಕೇಳಿದೀವಿ ಎಲ್ರು ಕೂಡ. ಇಲ್ಲಿ ಮನಸ್ಸು ಅನ್ನೋದು ಮನಸ್ಥಿತಿಯನ್ನ ತೋರಿಸುತ್ತೆ, ಒಪ್ಕೊಳ್ತೇವೆ. ಆದ್ರೆ
ಇದು ಸಾರಿ ನಮ್ಮ ಮುಖ ಮನಸ್ಥಿತಿಯನ್ನು ತೋರಿಸುತ್ತೆ, ಒಪ್ಕೊಳ್ತೇನೆ. ಆದ್ರೆ ಮುಖದಲ್ಲಿ ಮುಖ್ಯವಾಗಿರೋದು ಕಣ್ಣು. ಕಣ್ಣು ಅನ್ನೋದು ಇಷ್ಟು ಬೇಗ ಎಲ್ಲ ವಿಷಯವನ್ನು ತಿಳಿಸ್ಬಿಡುತ್ತೆ, ಮುಂದಿನ ವ್ಯಕ್ತಿಗೆ ಗೊತ್ತಾಗ್ಬಿಡುತ್ತೆ ಇವರ ಒಂದು ಮನಸ್ಸಿನಲ್ಲಿ ಏನು ನಡೆದಿದೆ ಅನ್ನೋದನ್ನ. ಈಗ ಒಬ್ಬ ವ್ಯಕ್ತಿ ಎಲ್ಲಿ ಸಿಟ್ಟು ಬಂದಾಗ, ಈಗ ಚಿಕ್ಕ ಮಗು ಕೂಡ ತಾಯಿ ತಂದೆ ಹೊರಗಡೆ ಬಂದ ತಕ್ಷಣ ಆ ಮಗುವನ್ನ ನೋಡಿದ ರೀತಿಯಿಂದ ಗೊತ್ತಾಗ್ಬಿಡುತ್ತೆ ತಂದೆಗೆ, ಮಗುವಿಗೆ ಏನು ಟಿವಿ ನೋಡ್ತಾ ಕೂತಿರ್ತಾನೋ, ಮೊಬೈಲ್ ನೋಡ್ತಾ ಕೂತಿರ್ತಾನೋ, ತಂದೆ ಬಂದು ಒಂದು ಕಣ್ಣು ಹಾಸಿಬಿಟ್ರೆ ಮಾತಾಡದೆ ಇದ್ದಾಗ, ಕೆಲವೊಬ್ರು ತಾಯಿಯಂದಿರೋ ಕೆಲವೊಂದು ಇದು ಕಂಪ್ಲೇಂಟ್ಸ್, ನಾನು ಎಷ್ಟು ಬೈದ್ರುನು ಅವನು ಸಿಟ್ಟು ಮಾಡ್ಕೊಳಲ್ಲ, ಅವ್ರ ತಂದೆ ಏನು ಅನ್ನಲ್ಲ, ನಾನು ಎಷ್ಟು ಬೈದ್ರುನು ಕೂಡ ನನ್ ಮಾತು ಕೇಳಲ್ಲ, ಆದ್ರೆ ಅವ್ರ ತಂದೆ ಕೇವಲ ಒಂದೇ ಕಣ್ಣಿನಿಂದ ನೋಡಿದ ಮೇಲೆ ತಾನೇ ಎಲ್ಲವನ್ನ ಬಿಟ್ಟು ಓದ್ಲಿಕ್ಕೆ ಕೂತ್ ಬಿಡ್ತಾನೆ ಅಂತ ಹೇಳ್ತಾರೆ. ಏನು ಮಾತನಾಡೋದಿಲ್ಲ, ಆದ್ರೂ ಕೂಡ ಅವರನ್ನ ಕಂಡ್ರೆ ಭಯ, ತಂದೆಯನ್ನ ಕಂಡ್ರೆ ಭಯ, ತಾಯಿ ಎಷ್ಟೆಲ್ಲ ಬೈದು ಬಡಿದ್ರು ಕೂಡ ಭಯ ಇಲ್ಲ ಅಂತ ಹೇಳ್ತಾರೆ. ಸೊ ಕಾರಣ ಇದೆ ಕಣ್ಣು. ಕಣ್ಣಿನಿಂದ ಒಂದೇ ನೋಟ ನೋಡಿದ್ಮೇಲೆ ಆ ಮಗು ಭಯ ಪಟ್ಟು ಏನ್ ಮಾಡತ್ತೆ, ತಾನು ತಂದೆ ಏನ್ ಬಯಸಿದಾನೆ, ನನ್ನಿಂದ ಏನ್ ಬಯಸ್ತಾ ಇದ್ದಾನೆ ಅನ್ನೋದನ್ನ ತಿಳ್ಕೊಂಡ್ಬಿಡುತ್ತೆ. ಸೊ ಕಣ್ಣು ಅಂತದ್ದು. ಸಿಟ್ಟು ಬಂದಾಗನು ಕೂಡ ಅದೇ ತರ, ಸಿಟ್ಟು ಬಂದಾಗ ಕಣ್ಣು ಕೆಂಪಾಗಿ ಹೋಗುತ್ತೆ, ಗೊತ್ತಾಗ್ಬಿಡುತ್ತೆ ಸಿಟ್ಟು ಬಂದಿದೆ ಅಂತ. ಸೊ ಪ್ರೀತಿಯಿಂದ ನೋಡಿದಾಗ ಆ ಭಾವ, ಪ್ರೀತಿ ಭಾವದಿಂದ ನೋಡ್ತಾ ಇರುವಂತಹ ಕಣ್ಣುಗಳನ್ನ ನಾವು ಕಾಣ್ತೇವೆ. ಮತ್ತೆ ಜೊತೆಗೆ ನಾವು ಬೇಜಾರದಲ್ಲಿ ಇದ್ದಾಗ ಆ ಕಣ್ಣುಗಳು ಅಷ್ಟೊಂದು ಅರಳಿರೋದಿಲ್ಲ, ಚಿಕ್ಕದಾಗಿರುತ್ತೆ, ಗೊತ್ತಾಗ್ಬಿಡುತ್ತೆ ಅವರು ಒಂದು ಸ್ಟ್ರೆಸ್ ಅಲ್ಲಿ ಇದ್ದಾರೆ, ಒತ್ತಡದಲ್ಲಿ ಇದ್ದಾರೆ ಅನ್ನೋದನ್ನ. ಸೊ ಈ ತರ ಈ ಕಣ್ಣುಗಳ ಭಾವನೆ ಅನ್ನೋದು ಬಹಳ ಬೇಗ ತಿಳಿಸ್ಬಿಡುತ್ತೆ. ಇಲ್ಲಿ ಅವನು ಅಷ್ಟು ಕಣ್ಣಿನಲ್ಲಿ ನೀರ್ ಬರ್ತಾ ಇದೆ, ಹಾಗಾಗಿ ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ ಅವನಿಗೆ ಬೇಜಾರಾಗಿದೆ ಅಂದ್ರೆ ಧರ್ಮದ ಕುರಿತು ಅವನು ಬಹಳ ಆಲೋಚನೆ ಮಾಡ್ತಾ ಇದ್ದಾನೆ ಅನ್ನೋದು ಕೃಷ್ಣನಿಗೆ ಗೊತ್ತಾಯ್ತು. ಆದ್ರೆ ಇನ್ನೊಂದು ತಿಳ್ಕೊಳ್ಬೇಕಾಗಿರೋದು ಏನು ಅಂತಂದ್ರೆ, ಅವನನ್ನ ನೋಡಿದ ಮೇಲೆ, ಅವನ ಕಣ್ಣುಗಳನ್ನ ನೋಡಿದ ಮೇಲೆನೆ ಇಲ್ಲಿ ವಿಷಾದ ವ್ಯಕ್ತಪಡಿಸ್ತಾ ಇದೆ ಅನ್ನೋದನ್ನ ಇಲ್ಲಿ ತಿಳಿಸಿದ್ದಾರೆ. ಹಾಗಾಗಿ ಈ ಕ್ಷಣಂ ವಿಷೀದಂತಂ ಅಂತ ಹೇಳಿ, ಕಣ್ಣುಗಳನ್ನ ನೋಡಿದ್ರೇನೆ ಗೊತ್ತಾಗ್ತಾ ಇದೆ ಅವನು ಎಷ್ಟೊಂದು ದುಃಖದಲ್ಲಿ ಇದ್ದಾನೆ ಆ ಧರ್ಮವನ್ನ ಕುರಿತು ಅಂತ ಹೇಳಿ. ಅಂದ್ರೆ ಅವನು ತಿಳ್ಕೊಂಡಿರೋದು ಇಷ್ಟೆಲ್ಲ ಕುಲಧರ್ಮ ನಾಶ ಆಗತ್ತೆ, ವರ್ಣಸಂಕರ ಆಗತ್ತೆ, ಆ ಅಧರ್ಮ ನಾನ್ ಮಾಡಲ್ಲ ಅಂತ ಅವನು ಹೇಳ್ತಾ ಇದ್ದಾನೆ. ಆದ್ರೆ ಮುಂದೆ ಭಗವಂತ ಹೇಳ್ತಾ ಹೋಗ್ತಾನೆ ಯಾವುದು ಅಧರ್ಮ ಅನ್ನೋದನ್ನ ತಿಳಿಸ್ತಾ ಹೋಗ್ತಾನೆ ಮುಂದೆ. ಮಧುಸೂದನ ಅನ್ನುವಂತ ಶಬ್ದವನ್ನು ಕೂಡ ಇಲ್ಲಿ ಬಳಸಿದ್ದಾರೆ. ಮಧುಸೂದನ ಈಗಾಗಲೇ ನಿಮ್ಗೆ ಗೊತ್ತಿದೆ, ಇದು ಹಿಂದಿನ ಒಂದು ಅಧ್ಯಾಯದಲ್ಲಿನೂ ಕೂಡ ಇದರ ಒಂದು ಉಲ್ಲೇಖ ಇತ್ತು. ಅಂದ್ರೆ ಮಧುಸೂದನ ಅಂದ್ರೆ ಕೃಷ್ಣನಿಗೆ ನಾವು ಮಧುಸೂದನ ಅಂತೀವಿ. ಯಾಕೆ? ಮಧು ಎಂಬ ರಾಕ್ಷಸನನ್ನ ಕೊಂದಿರೋದು ಅಂತ ನಮ್ಗೆಲ್ರಿಗೂ ಗೊತ್ತು. ಆದ್ರೆ ಮಧು ಅನ್ನೋನೊಬ್ಬ ಕೈಟಭ ವಂಶದವನು, ಮಧು ಕೈಟಭರು ಅಂತ ಕರೀತಾರೆ, ಮಧು ಕೈಟಭರು. ಈ ಮಧು ಕೈಟಭರು ಪ್ರತಿನಿಧಿಗಳು, ಈ ಗುಣಗಳ ಪ್ರತಿನಿಧಿಗಳು. ಈ ಐಹಿಕ ಗುಣಗಳೇನಿದೆಯಲ್ಲ ನಮ್ದು ತ್ರಿಗುಣಗಳು, ಆ ಐಹಿಕ 3 ತ್ರಿಗುಣಗಳಲ್ಲಿ 2 ತ್ರಿಗುಣಗಳ ಪ್ರತಿನಿಧಿ ಈ ಮಧು ಎಂಬ ರಾಕ್ಷಸ, ಈ ಮಧು ಕೈಟಭರು. ಆ 2 ಗುಣಗಳು ಯಾವ್ದು ಅಂತಂದ್ರೆ, ಒಂದು ರಜೋಗುಣ, ತಮೋಗುಣ. ರಜೋಗುಣ ತಮೋಗುಣ ನಮ್ಮಲ್ಲಿ ಬರಬೇಕು ಅಂತಂದ್ರೆ ನಮ್ಮ ಹತ್ರ ಆ ಮಧು ಎಂಬ ರಾಕ್ಷಸ ಇರ್ತಾನೆ, ಅದರ ಅರ್ಥ. ಆ ಒಂದು ಮಧು ಕೈಟಭ ಎಂಬ ವಂಶದವನು. ಮತ್ತೆ ಮಧು ಅನ್ನೋನು ರಜೋಗುಣ ತಮೋಗುಣ ದಿಂದ ರಜೋಗುಣದ ಪ್ರತಿನಿಧಿ. ಇಲ್ಲಿ ಯಾಕೆ ಮಧುಸೂದನ ಅನ್ನೋ ಹೆಸರನ್ನೇ ಇಲ್ಲಿ ವೇದವ್ಯಾಸರು ಬಳಸಿದ್ದಾರೆ ಅನ್ನೋದಕ್ಕೆ ಇದೇ ಕಾರಣ. ಯಾಕಂತಂದ್ರೆ ಇಲ್ಲಿ ಅರ್ಜುನನಿಗೆ ಕ್ಷಣಿಕವಾದಂತಹ ಒಂದು ಕೃಪೆ ಆವರಿಸಿದೆ. ಸೊ ಕ್ಷಣಿಕವಾದ ಕೃಪೆ ಆವರಿಸಿದ್ರೆ ಇದ್ರ ಅರ್ಥ ಏನಿದು? ರಜೋಗುಣದಲ್ಲಿ ಬಂದ್ಬಿಟ್ಟಿದ್ದಾನೆ. ಸೊ ರಜೋಗುಣದಲ್ಲಿ ಬಂದಾಗ ಅಲ್ಲಿ ಮಧು ಎಂಬ ರಾಕ್ಷಸನನ್ನ ಕೃಷ್ಣನು ಕೊಂದಿದ್ದಾನೆ. ಹಾಗಾಗಿ ಈ ಒಂದೂನು ಈಗ ಸಮಯ ಬಂದಿದೆ, ಅರ್ಜುನನ್ ಕೊಲ್ಲೋದಲ್ಲ, ಅರ್ಜುನನಲ್ಲಿ ಇರುವಂತಹ ಒಂದು ರಜೋಗುಣವನ್ನ ಕೊಲ್ಲುವಂತಹ, ಆ ರಜೋಗುಣ ಎಂಬ ರಾಕ್ಷಸವನ್ನ ಕೊಲ್ಲುವಂತ ಸಮಯ ಬಂದಿದೆ ಅನ್ನೋದಕ್ಕೋಸ್ಕರ ಇಲ್ಲಿ ವೇದವ್ಯಾಸರು ಮಧುಸೂದನ ಅಂತ ಪದವನ್ನ, ಆ ಹೆಸರನ್ನ ಬಳಸಿದ್ದಾರೆ. ರಜೋಗುಣ ಮತ್ತೆ ತಮೋಗುಣ. ಅದಕ್ಕಾಗಿ ಈ ರಜೋ ಮತ್ತು ತಮೋಗುಣದ ಪ್ರತಿನಿಧಿಯಾದ ಒಬ್ಬ ರಾಕ್ಷಸನನ್ನ ಕೊಂದಿರೋದು ಕೃಷ್ಣ. ಹಾಗಾಗಿ ಮಧು ಎಂಬ ಸೂದನ ಅಂತ ಹೇಳ್ತಾರೆ, ಮಧುವನ್ನು ಕೊಂದವನು ಅಂತ ಇಲ್ಲಿ ಅನುವಾದ. ಸಂಜೆನು ನುಡಿದನು ಕರುಣೆಯಿಂದ ತುಂಬಿ ವಿಷಣ್ಣ ಮನಸ್ಕನಾಗಿ ಕಂಬನಿ ತುಂಬಿದ ಅರ್ಜುನನನ್ನು ನೋಡಿ ಮಧುಸೂದನನಾದ ಕೃಷ್ಣನು ಹೀಗೆ ಹೇಳಿದನು ಅನ್ನೋದನ್ನ. ಸೊ ಇನ್ನ ಮುಂದೆ ನಾಳೆ ಭಗವಾನ್ ವಾಚ ಇದೆ, ಅಲ್ಲಿ ಮಧುಸೂದನ ಏನು ಹೇಳಿದ ಅನ್ನೋದನ್ನ ನಾವು ನೋಡ್ತೇವೆ. ಭಾವಾರ್ಥ ಶಿಲಾ ಪ್ರಭುಪಾದವರ ಪ್ರಕಾರ ಶಿಲಾ ಪ್ರಭುಪಾದ ಕಿ ಜೈ.
ಲೌಕಿಕ ಅನುಕಂಪ, ದುಃಖ, ಕಂಬನಿ ಇವೆಲ್ಲ ಆತ್ಮದ ಬಗ್ಗೆ ಅಜ್ಞಾನದ ಲಕ್ಷಣಗಳು. ಹೌದು, ಲೌಕಿಕವಾದ. ಅಲೌಕಿಕ ಅಂತಂದ್ರೆ ಭಗವಂತನ ಒಂದು ಲೋಕದಲ್ಲಿ ಇರುವಂತದ್ದು, ಅಲೌಕಿಕ ಅಂತಂದ್ರೆ ನಮ್ಮಲ್ಲಿ ಇರುವಂತದ್ದು ಈ ಒಂದು ದುಃಖ, ಕಂಬನಿ, ತಾತ್ಕಾಲಿಕವಾದಂತಹ ಸಂತೋಷ, ಭಯ, ಮೋಹ, ಕಾಮ, ಲೋಭ ಎಲ್ಲ ಮಾಯೆಗಳು ಈ ಲೌಕಿಕ ಜಗತ್ತಿನಲ್ಲಿ ಇರುವಂತದ್ದು. ಆದ್ರೆ ಈ ಕಂಬನಿ ಇವೆಲ್ಲ ನಾವೇನು ಬಾಂಧವ್ಯಗಳಂತ ಎಲ್ಲ ಹೇಳ್ತೇವೆ, ಈ ಯಾರು ಹೇಳ್ತಾರೆ ಬಾಂಧವ್ಯ, ನನ್ನ ಕುಟುಂಬ, ನನ್ನವರು, ನನ್ನದು ಅನ್ನೋದನ್ನ ಯಾರು ಹೇಳ್ತಾರೆ ಅಂತಂದ್ರೆ ಇಲ್ಲಿ ಈ ಒಂದು ಅಧ್ಯಾಯದಲ್ಲಿ ಅದೇ ಅಜ್ಞಾನಿಗಳು ಹೇಳ್ತಾರೆ, ಅಜ್ಞಾನದ ಲಕ್ಷಣಗಳನ್ನು ಉಳ್ಳವರು ಹೇಳ್ತಾರೆ. ಆದ್ರೆ ನಮ್ಮ ಅರ್ಜುನ ಬಹಳ ಜ್ಞಾನಿ, ಅವನು ನಿದ್ರೆಯನ್ನೇ ಗೆದ್ದವನು, ಜ್ಞಾನದಿಂದ ಅಜ್ಞಾನವನ್ನ ಗೆದ್ದವನು, ಮತ್ತೆ ಜೊತೆಗೆ ಕೃಷ್ಣನ ಹತ್ತಿರದವನು, ಅವನ ಪರಮ ಭಕ್ತ, ಅದಕ್ಕಿಂತ ಮುಂಚೆ ಅವನು ಮಿತ್ರ. ಸೊ ಇಷ್ಟೆಲ್ಲ ಇದ್ದಾಗ, ಇಷ್ಟು ಜ್ಞಾನವನ್ನ ಹೊಂದಿದವನು ಈ ಒಂದು ಅಧರ್ಮದ ಬಗ್ಗೆ ಮಾತಾಡ್ತಾ ಇದ್ದಾನೆ, ನಾ ಇವರನ್ನ ಕೊಂದ್ರೆ ಅಧರ್ಮಿ ಆಗ್ತೀನಿ ಅನ್ನೋದನ್ನ. ಹಾಗಾಗಿ ಯಾರು ಅನುಕಂಪ, ಬಾಂಧವ್ಯ, ದುಃಖ, ಕಣ್ಣಲ್ಲಿ ನೀರು, ನನ್ನವರು ಸಾಯಲ್ಪಡ್ತಾರೆ ಅನ್ನುವಂತಹ ಒಂದು ದುಃಖವನ್ನ ನಾವು ತಿಳಿಸ್ತೀವಿ ಅಥವಾ ತಿಳ್ಕೊಳ್ತೇವಿ, ಅಥವಾ ಆ ಒಂದು ಇದ್ರಲ್ಲಿ ನಾವಿರ್ತೇವೆ, ಆವಾಗ ಇದ್ರ ಅರ್ಥ ಏನು, ನಾವು ಅಜ್ಞಾನದ ಲಕ್ಷಣದಲ್ಲಿ ಇದ್ದೀವಿ ಅದರ ಅರ್ಥ. ಹಾಗಾಗಿ ಇಲ್ಲಿ ಅಮರವಾದ ಆತ್ಮದ ಬಗ್ಗೆ ಅನುಕಂಪವಿರುವುದೇ ಆತ್ಮ ಸಾಕ್ಷಾತ್ಕಾರ. ಅಮರ ಅಂತ ಯಾಕೆ ಹೇಳಿದ್ದಾರೆ? ಅಮರ ಅಂತಂದ್ರೆ ಇಲ್ಲಿ ಅಮರವಾದದ್ದು, ಆತ್ಮಕ್ಕೆ ಸಾವು ಇಲ್ಲ. ಆತ್ಮನ ಕೊಂದ್ರೂ ಅದು ಕೊಲ್ಲೋದಿಲ್ಲ, ಅದು ಕ್ಷೀಣಿಸೋದಿಲ್ಲ, ಹುಟ್ಟೋದು ಇಲ್ಲ, ಸಾವೋದು ಇಲ್ಲ, ಕ್ಷೀಣಿಸೋದು ಇಲ್ಲ, ಬೆಳೆಯೋದು ಇಲ್ಲ. ಸೊ ಅದು ಸದಾ ಅಮರವಾದದ್ದು. ಆತ್ಮದ ಬಗ್ಗೆ ಅನುಕಂಪವಿರುವುದೇ ಆತ್ಮ ಸಾಕ್ಷಾತ್ಕಾರ. ಸೊ ನಮ್ಗೆ ಎಲ್ಲಿ ದೇಹದ ಬಗ್ಗೆ ಅನುಕಂಪ ಇರಬಾರ್ದು, ಆತ್ಮದ ಬಗ್ಗೆ ಅನುಕಂಪ ಇರಬೇಕು. ಅಂದ್ರೆ ಇಲ್ಲಿ ನಾವು ಆತ್ಮವನ್ನ ನೋಡ್ಬೇಕು, ಅಲ್ಲಿ ಇರುವಂತಹ ಅಧರ್ಮಿಗಳ ಆತ್ಮವನ್ನ, ಆ ಆತ್ಮವನ್ನ ನಾವು ಮುಕ್ತ ಮಾಡ್ಬೇಕಾಗಿದೆ ಆ ದೇಹದಿಂದ. ಯಾಕಂದ್ರೆ ಇಲ್ಲಾಂದ್ರೆ ಮತ್ತೆ ದೇಹದಲ್ಲಿ ಇಟ್ಕೊಂಡು ಆ ಆತ್ಮವನ್ನ ಕಲುಷಿತ ಮಾಡ್ತಾರೆ, ಆ ಆತ್ಮವನ್ನ ಏನ್ ಮಾಡ್ತಾರೆ, ಅಶುದ್ಧ ಮಾಡ್ತಾರೆ, ಮತ್ತೆ ಇದೇ ಕಾರ್ಯವನ್ನ ಮುಂದುವರಿಸ್ತಾ ಹೋಗ್ತಾರೆ ಅನ್ನುವಂತಹ ಒಂದು ಭಾವ ವ್ಯಕ್ತಪಡಿಸ್ತಾ ಇದ್ದಾನೆ ಕೃಷ್ಣ. ಈ ಶ್ಲೋಕದಲ್ಲಿ ಮಧುಸೂದನ ಎನ್ನುವ ಪದ ಮಹತ್ವದ್ದು. ಹೌದು, ಮಧುಸೂದನ ಎಂಬ ಪದ ಮಹತ್ವದ್ದು. ಈಗಾಗ್ಲೇ ನಾನು ಹೇಳಿದ್ದೀನಿ ಏನು ಅಂತ. ಶ್ರೀಕೃಷ್ಣನು ಮಧು ಎನ್ನುವ ರಾಕ್ಷಸನನ್ನು ಕೊಂದಿದ್ದ. ಈಗ ಅರ್ಜುನನು ತನ್ನ ಕರ್ತವ್ಯ ಪಾಲನೆಯಲ್ಲಿ ಅವನನ್ನು ಆವರಿಸಿದ ತಪ್ಪು ತಿಳುವಳಿಕೆ ಎಂಬ ರಾಕ್ಷಸನನ್ನು ಕೃಷ್ಣನು ಕೊಲ್ಲಬೇಕೆಂದು ಬಯಸಿದನು. ಹೌದು, ತಪ್ಪು ತಿಳುವಳಿಕೆ ಎಂಬ ರಾಕ್ಷಸನನ್ನು ನಾನು ಅಧರ್ಮ ಮಾಡ್ತಾ ಇದ್ದೇನೆ, ತಾನು ಇರೋದು ಧರ್ಮದ ಪಕ್ಷದಲ್ಲಿ, ಈಗ ಹೇಳ್ತಾ ಇದ್ದಾನೆ ಈ ಎಲ್ಲ ಅಧರ್ಮ ಆಗುತ್ತೆ, ಹಾಗಾಗಿ ನಾನು ಅವರನ್ನ ಕೊಲ್ಲೋದಿಲ್ಲ ಅನ್ನೋದನ್ನ. ಯಾವ್ದು ಈಗಾಗ್ಲೇ ನಾವು ನೋಡಿದೀವಿ ಮೊದಲೇ ಅಧ್ಯಾಯದಲ್ಲಿ, ವರ್ಣ ಸಂಕರ ಆಗತ್ತೆ, ಕುಲಕ್ಷಯ ಆಗತ್ತೆ, ಸ್ತ್ರೀಯರು ನೀತಿ ಭ್ರಷ್ಟರಾಗ್ತಾರೆ ಅಂತ ಎಲ್ಲ ನಾವು ನೋಡಿದ್ದೇವೆ. ಯಾವ ವಿಷಯಕ್ಕೆ ಅಥವಾ ಯಾವ ವಿಷಯದಲ್ಲಿ ಅನುಕಂಪ ತೋರಿಸಬೇಕು ಎಂದು ಯಾರಿಗೂ ತಿಳಿಯೋದಿಲ್ಲ. ಇಲ್ಲಿ ಅದೇ ಗೊಂದಲ. ಯಾವ ವಿಷಯಕ್ಕೆ ನಾವು ಅನುಕಂಪ ತೋರಿಸಬೇಕು, ಯಾವ ವಿಷಯಕ್ಕೆ ತೋರಿಸಬಾರ್ದು ಅನ್ನೋದನ್ನ ತಿಳ್ಕೊಳ್ಳೋದೇ ಜ್ಞಾನಿಗಳು. ಕೆಲವೊಮ್ಮೆ ಎಲ್ಲದಕ್ಕೂ ಕೂಡ ನಾವು ಬ್ಲೈಂಡ್ ಆಗಿ ಫಾಲೋ ಮಾಡ್ತೀವಿ ಅಂತ ಹೇಳಿದ್ವಲ್ಲ, ನಾವು ಕಣ್ಣು ಮುಚ್ಚಿಕೊಂಡು ಅವರನ್ನ ಅನುಸರಿಸ್ಬಿಡ್ತೇವೆ. ಸೊ ಇದು ತಪ್ಪು. ನಾವು ತಿಳ್ಕೊಳ್ಬೇಕು ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದನ್ನ. ಯಾವ ಕರ್ತವ್ಯ ಪಾಲನೆ, ಯಾವ್ದು ಕರ್ತವ್ಯ ಪಾಲನೆ ಅಲ್ಲ, ಈ ಧರ್ಮದ ಒಂದು ಫಲಿತಾಂಶ ಏನಾಗತ್ತೆ, ಅಧರ್ಮದ ಫಲಿತಾಂಶ ಏನಾಗುತ್ತೆ. ಇಲ್ಲಿ ಕೇವಲ ಕುಲಕ್ಷಯ ಆಗ್ತಾ ಇದೆ, ಹೆಣ್ಣು ಮಕ್ಕಳು ನೀತಿ ಭ್ರಷ್ಟರಾಗ್ತಾರೆ, ವರ್ಣಸಂಕರ ಆಗತ್ತೆ ಅಂತ ಹೇಳಿ, ಅಂದ್ರೆ ಇಲ್ಲಿ ಇರುವಂತಹ ಯೋಧರು ಸತ್ರೆ ಇದೆಲ್ಲ ಆಗತ್ತೆ, ಆ ಒಂದು ಕಾರ್ಯವನ್ನ ನಾ ಮಾಡಿದ್ರೆ ನಾನು ಧರ್ಮ ಭ್ರಷ್ಟನಾಗ್ತೀನಿ, ಹಾಗಾಗಿ ನಾ ಇದನ್ನ ಮಾಡಲ್ಲ ಅಂತ ಅವ್ನು ಹೇಳ್ತಾ ಇದ್ದಾನೆ. ಅಂದ್ರೆ ಇಲ್ಲಿ ಕೊನೆಗೆ ಕೊಂದ ಮೇಲೆ ಏನಾಗ್ತದೆ, ಈಗ ಅವರು ಯುದ್ಧ ಮಾಡ್ತಾ ಇದ್ದಾರೆ, ಹೌದಾ, ಯುದ್ಧ ನಡೀತಾ ಇದೆ. ಯಾತಕ್ಕೋಸ್ಕರ ಯುದ್ಧ ನಡೀತಾ ಇದೆ ಅದನ್ನ ಮರ್ತು ಬಿಟ್ಟಿದ್ದಾನೆ. ಆದ್ರೆ ಇಲ್ಲಿ ಈ ಕಾರಣಗಳನ್ನ ಒಂದೊಂದಾಗಿ ಹೇಳ್ತಾ ಬಂದಿದ್ದಾನೆ. ಯಾತಕ್ಕೋಸ್ಕರ ಯುದ್ಧ ಮಾಡ್ತಾ ಇದ್ದಾರೆ ಅವರು? ಹರೇ ಕೃಷ್ಣ, ಯಾತಕ್ಕಾಗಿ ಯುದ್ಧ ಮಾಡ್ತಾ ಇದ್ದಾರೆ? ಧರ್ಮಕ್ಕಾಗಿ ಯುದ್ಧ ಮಾಡ್ತಾ ಇರೋದು. ಹೌದಾ, ಯಾತಕ್ಕೆ ಯುದ್ಧ ಮಾಡ್ತಾ ಇದ್ದಾರೆ? ಧರ್ಮಕ್ಕಾಗಿನೇ ಯುದ್ಧ ಮಾಡ್ತಾ ಇರೋದು. ಅಧರ್ಮಿಗಳಿದ್ದಾರೆ, ದುರ್ಯೋಧನರು ಅಂತಾನೆ ಇಲ್ಲಿ ಯುದ್ಧ ನಡೆದಿರೋದು. ಇಲ್ಲಾಂದ್ರೆ ಕೃಷ್ಣ ಯಾಕೆ ಬರ್ತಿದ್ದ ಅಲ್ಲಿ? ಇವ್ರ ರಾಜ್ಯಕ್ಕೋಸ್ಕರ ಇವ್ರಿಗೆ ರಾಜ್ಯ ಕೊಡಿಸ್ಬೇಕು ಅಂತ ಇದ್ರೆ ಕೃಷ್ಣ ಅಲ್ಲಿ ಬರ್ತಿರ್ಲಿಲ್ಲ, ಅವಶ್ಯಕತೆ ಇರ್ಲಿಲ್ಲ. ಅಷ್ಟು ಅವನ್ಗೆ ಬಂದು ಆ ರಾಜ್ಯ ಕೊಡಿಸೋ ಅವಶ್ಯಕತೆ ಅದನ್ನ ಅವರೇ ಮಾಡ್ತಿದ್ರು. ಸೊ ಇಲ್ಲಿ ಧರ್ಮದ ಒಂದು ಯುದ್ಧ, ಅಧರ್ಮದ ಒಂದು ಯುದ್ಧ, ಈ ಎರಡು ಮಧ್ಯೆ ನಡೆದಿದೆ, ಯುದ್ಧ ನಡೀತಾ ಇದೆ. ಅಂದ್ರೆ ಕೊನೆಗೆ ಈ ಪಾಂಡವರು ಗೆದ್ರೆ ಧರ್ಮನೇ ಗೆಲ್ಲುತ್ತಲ್ಲ. ಸೊ ಪೂರ್ಣ ರೀತಿಯಾಗಿ ಧರ್ಮ ಗೆಲ್ಲುತ್ತೆ, ಮತ್ತೆ ಪೂರ್ಣ ರಾಜ್ಯವೂ ಕೂಡ, ರಾಜ್ಯದ ಆಳ್ವಿಕೆಯೂ ಕೂಡ ಧರ್ಮಯುತವಾಗಿಯೇ ನಡೆಯುತ್ತೆ. ಅದನ್ನ ಮರ್ತು ಬಿಟ್ಟಿದ್ದಾನೆ ಅರ್ಜುನ. ನಾನು ಇವರನ್ನ ಕೊಂದ್ರೆ ಅಧರ್ಮೀಯ ಆಗ್ತೇನೆ, ಅಧರ್ಮ ಆದ ಹಾಗೆ ಅನ್ನೋದನ್ನ ಹೇಳ್ತಾ ಇದ್ದಾನೆ. ಮುಳುಗುತ್ತಿರುವ ಮನುಷ್ಯನ ಉಡುಪಿನ ಬಗ್ಗೆ ಅನುಕಂಪ ತೋರಿಸುವುದರ ಅರ್ಥವಿಲ್ಲ.
ನೋಡಿ, ಮುಳುಗುತ್ತಿರುವ ಮನುಷ್ಯನ ಉಡುಪು. ಯಾಕೆ ಹೇಳಿದ್ದಾರೆ ಅಂತಂದ್ರೆ, ಈಗ ಅವರು ಸಾಯ್ತಾರೆ ಇವರು ಸಾಯ್ತಾರೆ ಅಂದ್ರೆ ಅದು ದೇಹ ಮಾತ್ರ ಸಾಯೋದು, ಆತ್ಮ ಅಲ್ಲ. ಹಾಗಾಗಿ ಅಲ್ಲಿ ಮೇಲೆ ಅಮರವಾದ ಆತ್ಮ ಅಂತ ಹೇಳಲಾಗಿದೆ. ಅಂದ್ರೆ ಹೇಗೆ ಆತ್ಮಕ್ಕೆ ಒಂದು, ಈಗ ನಾವು ಹೇಗೆ ಒಂದು ಬಟ್ಟೆಯನ್ನ ತೊಟ್ಕೊಳ್ತೀವೋ, ಆ ಬಟ್ಟೆ ಸ್ವಚ್ಛವಾಗಿರುವಂತಹ ಬಟ್ಟೆನ ನಾವು ತೊಟ್ಕೊಳ್ಳಿಕ್ಕೆ ಇಷ್ಟಪಡ್ತೀವೋ ಇಲ್ವೋ? ಇಷ್ಟಪಡ್ತೇವೆ. ಒಗೆದು ಐರನ್ ಮಾಡಿರುವಂತಹ ಇಸ್ತ್ರಿ ಪೆಟ್ಟಿಗೆ ಐರನ್ ಮಾಡಿರುವಂತಹ ಬಟ್ಟೆಯನ್ನ ಯಾರಿಗಾದ್ರೂ ನೋಡಿದ ಕೂಡ ನಾನು ಹಾಕೋಬೇಕು ಅಂತ ಅನ್ಸುತ್ತೆ. ಅಲ್ಲಿ ಕಲುಷಿತವಾದಂತಹ ಬಟ್ಟೆ ಇತ್ತು ಅಂದ್ರೆ ಅದು ಹಾಕೋಬೇಕು ಅನ್ಸುತ್ತಾ? ಇಲ್ಲ. ಹಾಗಾಗಿ ಅಲ್ಲಿ ಕಲುಷಿತವಾದಂತಹ ಬಟ್ಟೆಗಳಿದೆ, ಅಧರ್ಮಿಗಳಿದ್ದಾರೆ. ಸೊ ಆ ಬಟ್ಟೆಗಳನ್ನ ಕಳಚಬೇಕು. ಕಳಚಿದ್ರೆ ಮಾತ್ರ ಆತ್ಮ ಅನ್ನೋದು ಪರಿಶುದ್ಧವಾಗ್ಲಿಕ್ಕೆ ಸಾಧ್ಯ. ಹಾಗಾಗಿ ಇಲ್ಲಿ ಹೇಳ್ತಾ ಇರೋದು ಅದೇ. ಸೊ ಉಡುಪಿನ ಅನುಕಂಪ ನೀ ತೋರಿಸಬೇಡ. ಆ ಉಡುಪು ಬರುತ್ತೆ ಹೋಗುತ್ತೆ. ನಾವು ಉಡುಪು ಧರಿಸಿದ ಹಾಗೆ ಅದನ್ನ ತೆಗೆದ ಹಾಗೇನೆ ಈ ಆತ್ಮಕ್ಕೆ ಕೂಡ ನಾವು ಪ್ರತಿ ಒಂದು ಜನ್ಮದಲ್ಲಿನೂ ಕೂಡ ದೇಹ ಬದಲಾಗ್ತಾ ಇರುತ್ತೆ. ಉಡುಪು ಹಾಕಿ ಉಡುಪು ಕಳಚಿದ ಹಾಗೇನೆ ಆಗ್ತಾ ಇರುತ್ತೆ. ನೀನ್ ಅದಕ್ಕೆ ಅನುಕಂಪ ತೋರಿಸಬೇಡ, ದೇಹಕ್ಕೆ ತೋರಿಸಬೇಡ, ಆತ್ಮಕ್ಕೆ ತೋರಿಸು ಅಂತ ಹೇಳ್ತಾ ಇದ್ದಾರೆ. ಅಜ್ಞಾನ ಸಾಗರದಲ್ಲಿ ಮುಳುಗುತ್ತಿರುವವನು ಹೊರ ಉಡುಪನ್ನು ಎಂದರೆ ಜಡೈಕ ದೇಹವನ್ನು ರಕ್ಷಿಸುವ ಮಾತ್ರದಿಂದ ಅವನನ್ನು ರಕ್ಷಿಸಲು ಸಾಧ್ಯವಿಲ್ಲ. ನೋಡಿ, ಈ ಅಜ್ಞಾನ ಎಂಬ ಸಾಗರದಲ್ಲಿ ಮುಳುಗುತ್ತಿರುವ ಹೊರ ಉಡುಪನ್ನು, ಜಡೈಹಿಕ ದೇಹವನ್ನು ರಕ್ಷಿಸುವ ಮಾತ್ರದಿಂದ ಅವನನ್ನು ರಕ್ಷಿಸಲು ಸಾಧ್ಯವಿಲ್ಲ. ಈಗ ಇವನು ಹೇಳ್ತಾ ಇದ್ದಾನೆ ಏನಂತ, ಸಮಯ ಆಯ್ತು, ಒಂದು ನನಗೆ 5 minutes ಅನ್ನ ಎಕ್ಸ್ಟ್ರಾ ತಗೊಳ್ತಾನೆ, ಒಂದು 5 ನಿಮಿಷ ಮುಗೀತು. ಈ ಹೊರ ಉಡುಪನ್ನ ಉಳಿಸೋದ್ರಿಂದ ಈಗ ನಾನು ಅವರನ್ನ ಕೊಲ್ಲೋದಿಲ್ಲ, ನನ್ನ ಬಂಧುಗಳವರು ನನ್ನ ಬೇಕಾದ್ರೂ ಕೊಲ್ಲಿ, ನಾನು ಅವರನ್ನ ಕೊಲ್ಲೋದಿಲ್ಲ ಅಂತ ಹಿಂದಿನ ಅಧ್ಯಾಯದಲ್ಲಿ ಹೇಳಿದ. ಆದ್ರೆ ಇವನು ಅವರನ್ನ ಕೊಲ್ಲಿಲ್ಲ ಅಂತಂದ್ರೆ ಅವ್ರು ಉಳಿದ್ ಬಿಡ್ತಾರಾ? ಸೊ ಬಾಹ್ಯವಾದಂತಹ ಏನು ಐಹಿಕ ದೇಹವನ್ನ ರಕ್ಷಿಸಿದ ಮಾತ್ರದಿಂದಲೇ ಅವರನ್ನ ರಕ್ಷಿಸಲು ಸಾಧ್ಯವಿದೆಯಾ? ಇಲ್ಲ. ಹೇಗಿದ್ರು ಅವರು ಸಾಯುವವರೇ, ಯಾಕಂದ್ರೆ ಅವ್ರ ಅಧರ್ಮಿಗಳು, ಅದು ಬರ್ಲೇಬೇಕು ಅನ್ನೋದನ್ನ ತಿಳ್ಕೊಳ್ತಾ ಇಲ್ಲ ಅರ್ಜುನ. ತಿಳಿಯದೆ ಹೊರ ಉಡುಪಿಗಾಗಿ ಅಳುವವನನ್ನು ಶೂದ್ರ ಎಂದು ಅಥವಾ ಅನವಶ್ಯಕವಾಗಿ ಗೋಳಾಡುವವನು ಎಂದು ಕರೆಯುತ್ತಾರೆ. ಅಂದ್ರೆ ಈಗ ನೀನು ನಿನ್ನ ವರ್ಣವನ್ನ ಬಿಟ್ಟು ಬೇರೆ ವರ್ಣಕ್ಕೆ ಹೋಗ್ತಾ ಇದೀಯಾ. ಬೇರೆ ವರ್ಣ ನಿನಗೆ ಶೋಭೆ ತರೋದಿಲ್ಲ. ನೀನು ಉಡುಪಿಗಾಗಿ ಅಂದ್ರೆ ದೇಹಕ್ಕಾಗಿ ನೀನು ಅಳ್ತಾ ಇದೀಯ. ದೇಹ ನಾಶ ಆಗತ್ತೆ, ಆತ್ಮನಾಶ ಆಗಲ್ಲ. ನೀ ದೇಹಕ್ಕಾಗಿ ಅಳ್ತಾ ಇದೀಯ ಅಂತ ನೀನು ಶೂದ್ರ ಅಂತ ಕನ್ಸ್ಕೊಳ್ತೀಯ. ಅನವಶ್ಯಕವಾಗಿ ನೀನು ಗೋಳಾಡುವವನು ಅಂತ ಕರ್ಸ್ಕೊಳ್ಬೇಕಾಗತ್ತೆ ಅಂತ. ಸೊ ಅರ್ಜುನನ ಒಬ್ಬ ಕ್ಷತ್ರಿಯ, ಅವನಿಂದ ಇಂಥ ನಡವಳಿಕೆಯನ್ನ ನಿರೀಕ್ಷಿಸಿರಲಿಲ್ಲ. ಯಾರು? ಕೃಷ್ಣ. ಆದ್ರೆ ಶ್ರೀಕೃಷ್ಣನು ಅಜ್ಞಾನಿಯ ದುಃಖವನ್ನು ಚದುರಿಸಿ ಬಿಡಬಲ್ಲ. ಈ ಉದ್ದೇಶಕ್ಕಾಗಿಯೇ ಅವನು ಭಗವದ್ಗೀತೆಯನ್ನು ಹೇಳಿದ್ದು. ಈ ಅಧ್ಯಾಯವು ಪರಮಾಧಿಕಾರಿಯಾದ ಕೃಷ್ಣನು ವಿವರಿಸಿದಂತೆ ಜಡ ದೇಹದ ಮತ್ತು ಆತ್ಮದ ವಿಶ್ಲೇಷಣಾತ್ಮಕ ಅಧ್ಯಯನದಿಂದ ನಮಗೆ ಆತ್ಮ ಸಾಕ್ಷಾತ್ಕಾರದ ವಿಷಯವನ್ನು ತಿಳಿಸಿಕೊಡುತ್ತದೆ. ಹೌದು, ಈ ಭಗವದ್ಗೀತೆ 2ನೇ ಅಧ್ಯಾಯ ನಮ್ಗೆ ಏನು ಶ್ರೀಕೃಷ್ಣನ ಪರಮಾಧಿಕಾರಿಯಲ್ಲಿ ಅವನು ವಿವರಿಸಿರುವ ಹಾಗೆ, ಉಪದೇಶ ಕೊಟ್ಟಿರೋ ಹಾಗೆ ನಮ್ಗೆ ಇಲ್ಲಿ ಒಂದು ವಿಶ್ಲೇಷಣಾತ್ಮಕವಾದಂತಹ ಆತ್ಮ ಸಾಕ್ಷಾತ್ಕಾರದ, ನಾವು ಆತ್ಮಗಳು ಅನ್ನೋದು ನಮ್ಗೆ ಗೊತ್ತಾಗತ್ತೆ. ಸೊ ಇಲ್ಲಿವರೆಗೂ ದೇಹ ಅಂತ ತಿಳ್ಕೊಂಡಿದ್ವಿ. ಯಾರಿಗಾದ್ರೂ ದೇಹಕ್ಕೆ ತೊಂದ್ರೆ ಆದ್ರೆ ನಾವು ಬಹಳ ಏನು ಗೊಂದಲಕ್ಕೀಡಾಗ್ತಿದ್ವಿ. ನಮ್ಗೆ ಈಗ ಹೇಗೆ ಗೋಳಾಡ್ತಾ ಇದ್ದಾನೋ ಅರ್ಜುನ, ಆ ತರದ ಒಂದು ಭಾವನೆ ಆಗ್ತಿತ್ತು. ಆದ್ರೆ ಇದನ್ನ ತಿಳ್ಕೊಂಡ್ಮೇಲೆ ಅವನ ಗೊಂದಲ ಹೇಗೆ ಬಗೆಹರಿತು, ಈ ನಮ್ಮ ಒಂದು 2ನೇ ಅಧ್ಯಾಯ ಕೇಳಿದ ಮೇಲೆ ನಮಗೂ ಕೂಡ ಆತ್ಮದ ಬಗ್ಗೆ ಅರಿವು ಉಂಟಾಗುತ್ತೆ. ಸೊ ಈ ಹೊರದೇಹ, ಜಡದೇಹ, ಬಾಹ್ಯ ದೇಹವನ್ನ ನಾವು ಮರೆತು ಆತ್ಮದ ಒಂದು ಪೋಷಣೆಗೆ ನಾವು ಮುಂದಾಗ್ತೇವೆ. ಆತ್ಮವನ್ನ ನಾವು ತಿಳ್ಕೊಳ್ಳಿಕ್ಕೆ ಇದು ಸಹಾಯ ಮಾಡುತ್ತೆ. ಆತ್ಮಕ್ಕೆ ಏನು ಬೇಕು? ದೇಹಕ್ಕೆ ಹೊರಗಿನವಾದಂತಹ ಒಂದು ಆಹಾರ ಬೇಕು, ಬೆಳಿಲಿಕ್ಕೆ, ಸ್ವಲ್ಪ ಕಾಲ ಉಳಿಲಿಕ್ಕೆ. ಆದ್ರೆ ಆತ್ಮಕ್ಕೆ ಏನ್ ಬೇಕು ಅದನ್ನ ನಾವು ಕೊಡ್ತಾ ಇಲ್ಲ. ಆತ್ಮಕ್ಕೂ ಬೇಕು, ಆದ್ರೆ ಏನ್ ಬೇಕು? ಆತ್ಮಕ್ಕೂ ಪೋಷಣೆ ಬೇಕು. ನಾವು 3 ಹೊತ್ತುನು ಕೂಡ ನಮ್ಮ ಹೊಟ್ಟೆಗೆ ಆಹಾರವನ್ನ ಹಾಕ್ತೇವೆ, ನಮ್ಮ ದೇಹವನ್ನ ಬೆಳೆಸ್ಕೊಳ್ತೇವೆ. ಆದ್ರೆ ಆತ್ಮಕ್ಕೆ ಏನ್ ಬೇಕು ಅದನ್ನ ಬೆಳೆಸ್ತಾ ಇದೀವಾ? ಇಲ್ಲ. ಆತ್ಮನೂ ಕೂಡ ಬೆಳೆಸ್ಬೇಕು. ಅದು ಹೇಗೆ ಬೆಳೆಸ್ಬೇಕು? ಬೆಳೆಸಿದ್ರೆ ಅದು ದೊಡ್ಡದು ಎತ್ತರ ಆಗತ್ತೆ, ಅದಲ್ಲ. ಆದ್ರೆ ಆತ್ಮಕ್ಕೂ ಏನೋ ಬೇಕು, ಅದನ್ನ ನಾವು ಕೊಡ್ತಾ ಇಲ್ಲ. ಸೊ ಕರ್ಮಫಲದ ಆಸಕ್ತಿ ಇಲ್ಲದೆ ಕೆಲಸ ಮಾಡುತ್ತಾ ಆತ್ಮದ ಕಲ್ಪನೆಯಲ್ಲಿ ದೃಢವಾಗಿ ನೆಲೆಗೊಂಡಿದ್ದರೆ ಮಾತ್ರ ಈ ಸಾಕ್ಷಾತ್ಕಾರವು ಸಾಧ್ಯ. ಸೊ ನಮ್ಗೆ ಬೇಕಾಗಿರೋದು ಆತ್ಮದ ಸಾಕ್ಷಾತ್ಕಾರ. ಇವನ್ನ ಆತ್ಮ ಸಾಕ್ಷಾತ್ಕಾರದವರೆಗೂ ಹೋಗ್ಲಿಲ್ಲಂದ್ರೂ ಕೂಡ ಆತ್ಮದ ಅರಿವು ಬೇಕು. ಆ ಆತ್ಮಕ್ಕೆ ಏನು ಬೇಕು ಅದನ್ನ ತಿಳ್ಕೊಳ್ಬೇಕು. ಅದನ್ನ ಕೊಟ್ರೆ ಭಗವಂತನೂ ಕೂಡ ಇದರಿಂದ ತೃಪ್ತಿ ಹೊಂತಾನೆ. ಮತ್ತೆ ಜೊತೆಗೆ ನಾವೂ ಕೂಡ ಆತ್ಮದ ಅರಿವಿನಿಂದ ಮತ್ತೆ ಈ ದೇಹ ಆತ್ಮ ಹೇಗೆ ವಿಭಿನ್ನ ಅವನನ್ನ ತಿಳ್ಕೊಂಡು ಈ ದೇಹದಲ್ಲಿ ಆತ್ಮದ ಒಂದು ಜಾಗ ಏನು,
ನಮ್ಗೆ ಭಗವಂತ ಬಹಳ ಒಳ್ಳೆಯ ಜೀವನವನ್ನ ಕೊಟ್ಟಿದ್ದಾನೆ. ಈ ಒಂದು ಮನುಷ್ಯರಾಗಿ ಹುಟ್ಟಿ ನೀನು ಈ ದೇಹದಲ್ಲಿ ಇದ್ಕೊಂಡು ನಿನ್ನ ಆತ್ಮದ ಪೋಷಣೆ ಮಾಡು ಅಂತ ಕಳಿಸಿದ್ದಾನೆ. ಆದ್ರೆ ನಾವು ಆ ಆತ್ಮದ ಪೋಷಣೆಯನ್ನ ಬಿಟ್ಟು ದೇಹದ ಪೋಷಣೆಯನ್ನ ಮಾಡ್ತಾ ಇದ್ದೇವೆ. ಭಗವಂತ ಕಳಿಸಿರೋದಕ್ಕೆ ನಾವು ಮಾಡ್ತಾ ಇರೋದೇನು ಅದನ್ನ ತಿಳ್ಕೊಳ್ಳಿಕ್ಕೆ ಈ ಅಧ್ಯಾಯ ಬಹಳ ಪ್ರಾಮುಖ್ಯತೆಯನ್ನ ಹೊಂದಿದೆ. ಸೊ ಇದರ ಉದ್ದೇಶ ಆತ್ಮ ಒಂದು ಸಾಕ್ಷಾತ್ಕಾರ ಕೊನೆಗೆ. ಹರೇ ಕೃಷ್ಣ. ಎಲ್ಲೋ ಕೃಷ್ಣ ಅರ್ಪಣಮಸ್ತು. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಂತಕೋಟಿ ವಿಷ್ಣು ವೃಂದ ಕೀ ಜೈ. ಶ್ರೀಲ ಪ್ರಭುಪಾದ ಕೀ ಜೈ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ಲರಿಗೂ ಯಾರಿಗಾದ್ರೂ ಪ್ರಶ್ನೆಗಳಿದ್ರೆ ನಿಮ್ಮ ಹ್ಯಾಂಡ್ ರೈಸ್ ಮಾಡಿ. ಮಾತಾಜಿ ಗ್ರೂಪ್ ಲಿಂಕ್ ಹಾಕಿದ್ದಾರೆ, ವಾಟ್ಸ್ಆಪ್ ಗ್ರೂಪ್ ಲಿಂಕು. ಯಾರು ಆಳವಾದ ಅಧ್ಯಯನ ಗ್ರೂಪ್ ಅಲ್ಲಿ ಇಲ್ವೋ ಅವರು ಗುಂಪಿಗೆ ಸೇರ್ಕೊಳ್ಬಹುದು. ಹರೇ ಕೃಷ್ಣ. ಮತ್ತೆ ರೆಕಾರ್ಡಿಂಗ್ಸ್ ನಾನು ಕಳಿಸ್ತೇನೆ. ಈಗ ಯಾರ್ಯಾರು ಮಾತಾಜಿಗೆ ಕೇಳಿದಿರೋ ಅವ್ರಿಗೆ ನಾನು ಸೆಂಡ್ ಮಾಡ್ತೇನೆ. ನಾನು ಫ್ರೈಡೇ ಅದನ್ನ ಲಿಂಕ್ ಅನ್ನ ಅಪ್ಲೋಡ್ ಮಾಡಿಲ್ಲ, ಮಾಡ್ತೇನೆ. ಹರೇ ಕೃಷ್ಣ.